ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ಅಮೃತ ಪ್ರಕಾಶ ಪತ್ರಿಕೆಯ ಸಾರಥ್ಯದಲ್ಲಿ ನಡೆಯುವ 40ನೇ ಸರಣಿ ಕೃತಿ ವೀಣಾರಾವ್ ವಿಟ್ಲ ಇವರ ತಿರುವು ಕಥಾ ಸಂಕಲನ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅಣಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಎಲ್ಲರನ್ನು ಆಹ್ವಾನಿಸಬೇಕು ಅಂತ ಹೇಳಿಕೊಂಡು ಕಳೆದ 18 ವರ್ಷಗಳಿಂದ ಪತ್ರಿಕೋದ್ಯಮ, ಸಾಹಿತ್ಯ, ಸಮಾಜ ಸೇವೆ ಹಾಗೂ ಸಂಘಟಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕಳೆದ 11 ವರ್ಷಗಳಿಂದ ಅಮೃತ ಪ್ರಕಾಶ ಪತ್ರಿಕೆ ನಡೆಸುತ್ತಿದ್ದು, ಪತ್ರಿಕಾ ವತಿಯಿಂದ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮವನ್ನು ನಡೆಸಿ ಸರಣಿ ಕೃತಿಯ ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಹಿರಿಯ ಸಾಹಿತಿಗಳ ಗೌರವ ಸನ್ಮಾನ, ರಾಷ್ಟ್ರ ರಾಜ್ಯ ಮಟ್ಟದ ಕವನ ಸ್ಪರ್ಧೆಗಳನ್ನು ನಡೆಸಿದ್ದಾರೆ. ಹಾಗೆ ಲೇಖನ ಸ್ಪರ್ಧೆಗಳನ್ನು ಕೂಡ ನಡೆಸಿಕೊಂಡು ಬರುತ್ತಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಧಾರ್ಮಿಕ ಕ್ಷೇತ್ರಗಳಿಗೆ ತಮ್ಮಿಂದಾಗುವಂತಹ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದು, ಹಾಗೂ ಆರ್ಥಿಕವಾಗಿ ಹಿಂದುಳಿದ ಮದುವೆಯಾಗುವ ವಿವಾಹಿತರಿಗೆ ಆರ್ಥಿಕ ಸಹಾಯವನ್ನು ಕೂಡ ನಡೆಸಿಕೊಂಡು ಬರುತ್ತಿದ್ದಾರೆ. ಹೀಗೆ ಅನೇಕ ತೆರೆಮರೆಯ ಕಾರ್ಯಗಳನ್ನು ಅವರು ನಡೆಸಿಕೊಂಡು ಬರುತ್ತಿದ್ದು, ನಿರಂತರವಾಗಿ ಹಿರಿಯ ಕಿರಿಯ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡುತ್ತಾ ಇದೀಗ ಇದೇ ಪತ್ರಿಕಾ ಭವನದಲ್ಲಿ ಕಳೆದ ತಿಂಗಳು ನಾವು 39ನೇ ಪತ್ರಿಕೆ ಕವನ ಸಂಕಲನವನ್ನು ಬಿಡುಗಡೆಗೊಳಿಸಿದ್ದು, ಈ ದಿನ ಕಥಾ ಸಂಕಲನವನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಇದು 40ನೆಯ ಕೃತಿ ಅಮೃತ ಪ್ರಕಾಶ ಪತ್ರಿಕೆಯಿಂದ ನಡೀತಾ ಇದೆ. ಅದೆಲ್ಲ ನಮ್ಮ ಈ ಮಹಿಳೆಯ ಒಂದು ಹೆಮ್ಮೆ ಅಂತ ಹೇಳಿಕೊಂಡು ನನಗೆ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಪ್ರೀತಿಯಿಂದ ಆಹ್ವಾನಿಸಬೇಕು ಅಂತ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಪತ್ರಿಕಾ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ವಂದಿಸ್ತೇನೆ. ಕಳೆದ 11 ವರ್ಷದಿಂದ ಅಮೃತ ಪ್ರಕಾಶ ಪತ್ರಿಕೆ ಸಾಹಿತ್ಯ ಮರವಾದ ಪತ್ರಿಕೆ ಸಾಹಿತ್ಯಕ್ಕೆ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಈ ಪತ್ರಿಕೆಯ ವತಿಯಿಂದ ನಡೆಯುವಂಥ ಸರಣಿ ಕೃತಿ ಬಿಡುಗಡೆ, ಹಿರಿಯ ಮತ್ತು ಕಿರಿಯ ಸಾಹಿತಿಗಳ ಕೃತಿ ಬಿಡುಗಡೆಯು ಇದೇ ಪ್ರೆಸ್ ಕ್ಲಬ್ನಲ್ಲಿ 39 ಕೃತಿಗಳು ಈಗಾಗಲೇ ಬಿಡುಗಡೆಗೊಂಡಿದ್ದು, 40ನೇ ಕೃತಿ ವೀಣಾರಾವ್ ವಿಟ್ಲ ಅವರ ಕಥಾ ಸಂಕಲನ ತಿರುವು ಈ ಲೋಕಾರ್ಪಣೆ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯ ಪತ್ರಿಕಾ ಬಾಂಧವರನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೀತಿಯಿಂದ ಒಪ್ಪಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ಕಲ್ಕೂರ ಪ್ರತಿಷ್ಠಾನದ ರೂವಾರಿಗಳು, ಸಾಹಿತ್ಯದ ಸೇವೆಯನ್ನು ನಿರಂತರ ಮಾಡುತ್ತಾ ಸಾಹಿತಿಗಳಿಗೆ, ಕವಿಗಳಿಗೆ ಪ್ರೋತ್ಸಾಹ ನೀಡುವ ಹಿರಿಯ ಚೇತನ ಎಂದರೆ ತಪ್ಪಾಗದು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಬಿಡುವಿಲ್ಲದ ಒತ್ತಡದ ನಡುವೆಯೂ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ಅಮೃತ ಪ್ರಕಾಶ ಪತ್ರಿಕೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಿವೃತ್ತ ಶಿಕ್ಷಕರು, ಸಾಹಿತಿ, ವಿಮರ್ಶಕರು ಆದಂಥ ಕೆ ರವೀಂದ್ರ ರೈ ಅವರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಅವರು ನನ್ನ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಾಹಿತ್ಯ ಪ್ರೋತ್ಸಾಹಕರು, ಯಶಸ್ವಿ ಉದ್ಯಮಿಗಳು ಆದಂಥ, ಸಂಘಟಕರು ಆದಂಥ ಅಗರಿ ಎಂಟರ್ಪ್ರೈಸಸ್ನ ಮಾಲಕರು, ರೂವಾರಿ ಅಗರಿ ರಾಘವೇಂದ್ರ ರಾವ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರನ್ನು ಈ ಅಮೃತ ಪ್ರಕಾಶ ಪತ್ರಿಕೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕವಯತ್ರಿ, ನಿವೃತ್ತ ಶಿಕ್ಷಕಿ, ನನ್ನ ಆತ್ಮೀಯ ಗೆಳತಿ ಡಾಕ್ಟರ್ ಅರುಣಾ ನಾಗರಾಜ್ ಈ ಕೃತಿಯನ್ನು ಪರಿಚಯ ಮಾಡಲಿಕ್ಕಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಕೃತಿಯ ಲೇಖಕಿ ವೀಣಾರಾವ್ ಅವರ ಮೊದಲ ಕೃತಿ ಮರೀಚಿಕೆಯ ಬೆನ್ನಟ್ಟಿ ಅಮೃತ ಪ್ರಕಾಶ ಸರಣಿ ಕೃತಿಯಲ್ಲೇ ಬಿಡುಗಡೆಗೊಂಡಿದೆ. ಇದು ಇವರ 2ನೇ ಕೃತಿ. ಈ ಕಾರ್ಯಕ್ರಮಕ್ಕೆ ವೀಣಾರಾವ್ ಅವರು ವಿಟ್ಲದಿಂದ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರ ಅಣ್ಣ ಮತ್ತು ತಂದೆ, ಚಿಕ್ಕಮ್ಮನ ಮಗ ಕುಟುಂಬಿಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನನ್ನ ಆತ್ಮೀಯ ಗೆಳತಿ ಸುರೇಖಾ ಯಳವರ, ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಮಾಲತಿಯವರೇ ನೀವು ಮಾಡಿ ನನ್ನೊಂದಿಗಿದ್ದೆಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವ ಆತ್ಮೀಯ ಗೆಳತಿ ಸುರೇಖಾ ಯಳವರ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಳೆದ 18 ವರ್ಷದಿಂದ ನನ್ನ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಅಥವಾ ಇತರ ಕಾರ್ಯಕ್ರಮಗಳಿಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ನೀಡಿದವರು ಪತ್ರಿಕಾ ಬಾಂಧವರು ಹಾಗೂ ಮಾಧ್ಯಮ ಮಿತ್ರರು. ಒಂದೇ ಉದ್ಯಮ ಹೇಳುವಾಗ ಕೆಲವೊಮ್ಮೆ ದ್ವೇಷ ಇರುತ್ತದೆ, ಆದರೆ ಮಂಗಳೂರಿನ ಪತ್ರಿಕಾ ಮಾಧ್ಯಮದವರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿ
ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಈ ಹಂತಕ್ಕೆ ನನ್ನನ್ನು ತಂದು ನಿಲ್ಲಿಸಿದ್ದಾರೆ. ಅವರ ಪ್ರೋತ್ಸಾಹ ನಿರಂತರ ಮುಂದೆಯೂ ಬೇಕು. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಪ್ರಚಾರ ನೀಡಿ ಸಹಕರಿಸಬೇಕಾಗಿ ಅವರಲ್ಲಿ ಆತ್ಮೀಯವಾಗಿ ವಿನಮ್ರದಿಂದ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಮೇಡಮ್, ಈ ದಿನ ಒಂದು ಮುಖ್ಯ ಘಟ್ಟಕ್ಕೆ ನಾವು ಈಗ ಅಣಿಯಾಗ್ತಾ ಇದ್ದೇವೆ. ಈ ಬಿಡುಗಡೆಯನ್ನು ನಿವೃತ್ತ ಶಿಕ್ಷಕರು, ವಾಗ್ಮಿ, ವಿಮರ್ಶಕರು, ಚಿಂತಕರು, ಮೂಡಬಿದ್ರೆಯ ಜೈನ್ಸ್ ಹೈಸ್ಕೂಲ್ನಲ್ಲಿ ಗೌರವ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ರವೀಂದ್ರ ರೈ ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ 34 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರುತ್ತಾರೆ. ಲಯನ್ಸ್ ಜೇಸಿಸ್ನಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದು ಅಖಿಲ ಭಾರತ ತುಳು ಒಕ್ಕೂಟ ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾಗಿರುವ ಇವರು ಸಾಹಿತ್ಯ ಪರಿಷತ್ ಉಳ್ಳಾಳ ತಾಲೂಕಿನ ಗೌರವ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಭಗತ್ ಸಿಂಗ್ ಪ್ರತಿಷ್ಠಾನ ಪ್ರಶಸ್ತಿಯೊಂದಿಗೆ ಅನೇಕ ಗೌರವ ಪ್ರಶಸ್ತಿಗಳು ದೊರೆತಿದ್ದು, ಸಾಹಿತ್ಯ ಕೃಷಿ ಕೂಡ ಮಾಡಿದ್ದು, ಮೇಲೋಗರ ಕೃತಿ ಇತ್ತೀಚೆಗೆ ಅವರ ಬರವಣಿಗೆಯಿಂದ ಹೊರಬಂದಿದೆ. ಇಂತಹ ಒಂದು ಅಪ್ರತಿಮ ವ್ಯಕ್ತಿಯಿಂದ ಈ ದಿನ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಅಣಿಯಾಗ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗೌರವಾನ್ವಿತರು ಅವರೊಂದಿಗೆ ಸೇರಿಕೊಂಡು ಈ ದಿನದ ಕೃತಿಯನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಬಹಳ ಉಪಯುಕ್ತವಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೀಗ ಇಲ್ಲಿ ಸೇರಿಕೊಂಡಿದ್ದೇವೆ. ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಈ ಮನುಷ್ಯ ಜನ್ಮ ಎನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು ಎನ್ನುವಂಥದ್ದು ನಾವು ಅರಿತುಕೊಂಡವರು. ಈ ಮನುಷ್ಯ ಜನ್ಮಕ್ಕೆ ಒಂದು ಶ್ರೇಷ್ಠತೆ ಬರಬೇಕು ಅಂತಾಗಿದ್ದರೆ ನಾವು ಏನು ಮಾಡ್ತಾ ಇರಬೇಕು ಅಂದರೆ ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳಲ್ಲಿ ನಮ್ಮನ್ನು ಆಗಾಗ ತೊಡಗಿಸಿಕೊಂಡಿರಬೇಕಾಗ್ತದೆ. ಇಂತಹ ಒಂದು ಸಚ್ಚಿಂತನೆಯನ್ನು ಮಾಡ್ತಕ್ಕಂತಹ, ಒಂದು ಸತ್ಕಾರ್ಯವನ್ನು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದೀಗ ಈ ಜಾಗದಲ್ಲಿ ನಡೆಯುತ್ತಾ ಇರುವಂಥದ್ದು. ಅದಕ್ಕೆ ಡಾಕ್ಟರ್ ಮಾಲತಿ ಶೆಟ್ಟಿಯವರ ಈ ಅಮೃತ ಪ್ರಕಾಶ ಪತ್ರಿಕೆ ಸಂಸ್ಥೆ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅಂತಾದರೆ ಅದು ನಿಜವಾಗಿಯೂ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಕಾರ್ಯ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ನಮ್ಮ ಕಲ್ಕೂರವರ ಅಧ್ಯಕ್ಷತೆಯಲ್ಲಿ ಅದು ನಡೀತಾ ಇರುವಂಥದ್ದು. ಅದು ಮತ್ತು ಅದಕ್ಕೆ ಒಂದು ವಿಶೇಷವಾದಂತಹ ಮೆರುಗು ಬಂದಿದೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸುದೀರ್ಘವಾದಂಥ ಕಾಲಾವಧಿಯಲ್ಲಿ ತನ್ನ ಜೀವನೋದ್ದಕ್ಕೂ ಸಾಹಿತ್ಯ ಕ್ಷೇತ್ರಕ್ಕೆ, ಕಲಾಕ್ಷೇತ್ರಕ್ಕೆ, ನಮ್ಮ ಸಂಸ್ಕೃತಿಗೆ ಅವರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟವರು, ಬಹಳಷ್ಟು ಸೇವೆಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ಒಬ್ಬ ವ್ಯಕ್ತಿ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. ಮುಖ್ಯವಾಗಿ ಇಲ್ಲಿ ವೀಣಾ ರಾವ್ ರವರು, ಈ ವೀಣಾ ರಾವ್ ಅವರು ತಿರುವು ಅಂತ ಈ ಒಂದು ಕೃತಿಯನ್ನು ಇಲ್ಲಿ ರಚಿಸಿ ಇದನ್ನೀಗ ನಾವು ಬಿಡುಗಡೆ ಮಾಡಿದ್ದೇವೆ. ನಿಜವಾಗಿ ಇನ್ನು ಮುಂದೆ ಈ ತಿರುವಿನ ಬಗ್ಗೆ ಅದರ ಅಭಿಪ್ರಾಯವನ್ನು, ಅದರ ವಿಚಾರವನ್ನು ಹೇಳಲಿಕ್ಕೆ ಇದ್ದಾರೆ, ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಆದರೆ ನಮಗೆ ಒಂದು ವಿಚಾರ ನಾವಿಲ್ಲಿ ಏನು ಗಮನಿಸಬೇಕು ಅಂತಂದರೆ ಈ ಬರವಣಿಗೆ, ಈ ಪುಸ್ತಕ ಅಂತ ಹೇಳುವಾಗ ನನಗೆ ಅನಿಸ್ತದೆ ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ ಈ ಸಂಗೀತ, ಸಾಹಿತ್ಯ, ಕಲಾ ಚಟುವಟಿಕೆಗಳೆಲ್ಲವೂ ಕೂಡ ಮನುಷ್ಯನಿಗೆ ಹೃದಯ ಸಂಸ್ಕಾರವನ್ನು ನೀಡುವಂಥ ಒಂದು ಒಳ್ಳೆಯ ಚಟುವಟಿಕೆಗಳು. ಆದ ಕಾರಣ ಈ ಬರವಣಿಗೆ, ಮುಖ್ಯವಾಗಿ ಈ ತಿರುವು ಎನ್ನುವಂತಹ ಈ ಒಂದು ಕೃತಿ, ಇದೊಂದು ಕೃತಿ ಒಂದು ಕಥಾ ಸಂಕಲನ ಅಂತ ಇಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ತಿರುವು ಎನ್ನುವಂತಹದ್ದೇ ಮನುಷ್ಯನ ಬದುಕಿಗೆ ಒಂದು ಹೊಸತನವನ್ನು ಕೊಡುವಂಥ ಕಾಲಘಟ್ಟ ಅದು, ಆ ತಿರುವು. ಆದ ಕಾರಣ ಎಲ್ಲಿ ನಮ್ಮ ಬದುಕಿನಲ್ಲಿ ತಿರುವು ಇಲ್ಲದಿದ್ದರೆ ಈ ಬದುಕಿಗೆ ಏನೂ ಕೂಡ ಬೆಲೆ ಇಲ್ಲ ಅಂತ ಅರ್ಥ. ಆದ ಕಾರಣ ತಿರುವಿಗೆ ಒಂದು ವಿಶೇಷವಾದಂತಹ ಒಂದು ಗಮನವನ್ನು ನಾವು ಯಾವಾಗಲೂ
ಗಮನಿಸ್ತಾ ಇದ್ದೇವೆ. ಆ ತಿರುವು ಎಂಬಲ್ಲಿ ನಾವು ತುಂಬ ಆಲೋಚನೆ ಮಾಡಬೇಕಾಗ್ತದೆ. ಆ ಜಾಗದಲ್ಲಿ ನಾವು ನ್ಯಾಯಯುತವಾಗಿ ಆಲೋಚಿಸಿಕೊಂಡು ಚಿಂತನೆ ಮಾಡಿಕೊಂಡು ನಮ್ಮ ಬದುಕಿನ ಮಾರ್ಗವನ್ನು ಹಿಡ್ಕೊಂಡ್ರೆ ನಾವು ಒಳ್ಳೆಯ ಉನ್ನತಿ ಅಂದರೆ ಉಜ್ಜೀವನಗೊಳ್ಳಬೇಕು ಅಂತ ನಾವು ಏನು ಹೇಳ್ತೇವೋ ಆ ಉಜ್ಜೀವನದ ಕಡೆಗೆ ನಾವು ಸಾಗಲಿಕ್ಕೆ ಆಗ್ತದೆ. ಅಂತಹ ಒಂದು ಒಳ್ಳೆಯ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಪುಸ್ತಕ ಎಂದರೆ ನಮಗೆ ಈಗ ಎಲ್ರಿಗೂ ಗೊತ್ತಿದೆ. ನಿಮ್ಗೆಲ್ರಿಗೂ ಗೊತ್ತುಂಟು ಪುಸ್ತಕ ಅಂದರೆ ಎಂಥದ್ದು. ಪುಸ್ತಕ ಅಂದರೆ ಒಳ್ಳೆಯ ಸ್ನೇಹಿತ. ಪುಸ್ತಕ ಅಂದರೆ ಅದು ಜ್ಞಾನ ಒದಗಿಸಿಕೊಡುವಂಥ ಒಂದು ಕಾಮಧೇನು. ಪುಸ್ತಕ ಅಂದರೆ ಎಂಥದ್ದು, ಅದು ನಮ್ಮ ವ್ಯಕ್ತಿತ್ವದ ಒಂದು ಮೆರುಗನ್ನು ನೀಡ್ತಕ್ಕಂತಹ ಒಂದು ವಿಶೇಷವಾದಂಥ ಸಾಧನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ನಮಗೆ ರುಚಿಯಾದ ಆಹಾರ ನಾಲಿಗೆಗೆ ಸವಿಯನ್ನುಂಟು ಮಾಡಿದರೆ, ಒಂದು ಸುಂದರವಾದಂತಹ ಒಂದು ಸೌಂದರ್ಯ ನಮಗೆ ಕಣ್ಣಿಗೆ ತಂಪು ಕೊಟ್ಟರೆ ಅದೇ ಕೊಡ್ತದೆ ಎನ್ನುವಂಥದ್ದು. ಅದರೊಟ್ಟಿಗೆ ರುಚಿಯಾದ ಮುಖ್ಯವಾಗಿ ಒಂದು ಪರಿಮಳಯುಕ್ತವಾದಂತಹ ಒಂದು ವಸ್ತು ನಮ್ಮ ಮೂಗಿಗೆ ನಮ್ಮ ಮನಸ್ಸಿಗೆ ಆನಂದ ಕೊಡ್ತದೆ. ಇದೆಲ್ಲ ತಾತ್ಕಾಲಿಕ. ಆದರೆ ಒಂದು ಒಳ್ಳೆಯ ಗ್ರಂಥ, ಒಳ್ಳೆಯ ಒಂದು ಪುಸ್ತಕ ಅದು ಏನು ಮಾಡ್ತದೆ ಅಂತಂದರೆ, ಮನುಷ್ಯ ಅದನ್ನು ಆಸಕ್ತಿಯಿಂದ ಓದಿದರೆ, ಅದರಲ್ಲಿ ಆಸಕ್ತಿ ವಹಿಸಿದರೆ ಅದು ಅವನ ಜೀವನದ್ದಕ್ಕೂ ಅವನಿಗೆ ಆತ್ಮಸಂತೃಪ್ತಿಯನ್ನು ಕೊಡುವಂತಹದ್ದು ಅಂತ ನಾವು ತಿಳ್ಕೊಂಡವರು. ಆದ ಕಾರಣ ಪುಸ್ತಕಗಳು ಯಾವಾಗಲೂ ನಮ್ಮ ಸ್ನೇಹಿತರಾಗಿರುವಂಥದ್ದು ಮಾತ್ರ ಅಲ್ಲ, ನಮಗೆ ಜೀವನದಲ್ಲಿ ಒಂದು ಆತ್ಮಸಂತೃಪ್ತಿಯನ್ನು ಕೂಡ ಅದು ತಂದು ಕೊಡ್ತದೆ. ಮುಖ್ಯವಾಗಿ ಪುಸ್ತಕ ಬರವಣಿಗೆಗಾರರು ಪಾಂಡಿತ್ಯ ಪ್ರದರ್ಶಿಸುವಂಥದ್ದೇ ಅದು ಅಲ್ಲ, ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆ ಇರುವಂಥದ್ದಲ್ಲ. ಆ ಒಂದು ಪುಸ್ತಕ ಬರೆಯತಕ್ಕಂತಹ ಯಾವ ಬರವಣಿಗಾರ ಇದ್ದಾರೆ ಅದು ಅತ್ಯಂತ ಸರಳ ಭಾಷೆಯಲ್ಲಿದ್ದು ಓದುಗರಿಗೆ ಆಸಕ್ತಿಯನ್ನು ಉಂಟು ಮಾಡತಕ್ಕಂಥದ್ದು ಮತ್ತು ರುಚಿಯಾದ ಆಹಾರವನ್ನು ಸೇವಿಸಿದರೆ ನಮಗೆ ಮನಸ್ಸಿಗೆ ಎಷ್ಟು ಹಿತ ಆಗ್ತದೋ ಅದೇ ರೀತಿ ಹಿತವನ್ನುಂಟು ಮಾಡ್ತಕ್ಕಂಥದ್ದು. ಮುಂದಿನ ಜನಾಂಗಕ್ಕೆ ಅದು ಒಂದು ರೀತಿಯಲ್ಲಿ ಒಂದು ದಾರಿದೀಪ ಆಗುವ ರೀತಿಯಲ್ಲಿ ಆ ಸಂದೇಶವನ್ನು ಕೊಡ್ತಕ್ಕಂಥ ವಿಚಾರಗಳು ಈ ಪುಸ್ತಕದಲ್ಲೆಲ್ಲ ಬಂದರೆ ಅದೇನಾಗ್ತದೆ ಅಂದರೆ ಮುಂದಿನ ಜನಾಂಗಕ್ಕೆ ಅದೊಂದು ದಾರಿದೀಪ ಆಗ್ತದೆ ಎನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ. ಆದ ಕಾರಣ ಯಾವುದೇ ಪುಸ್ತಕಗಳಿರಲಿ ಅದು ಕೇವಲ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಮಾತ್ರ ಇರಬಾರ್ದು, ಅದು ನಮ್ಮ ಬದುಕಿಗೊಂದು ದಾರಿ ಮಾಡಿಕೊಡ್ತಕ್ಕಂತಹ ಆದರ್ಶವಾದಂತಹ ವಿಚಾರಗಳನ್ನು ಒಳಗೊಂಡಿರಬೇಕು ಅಂತ. ಮುಖ್ಯವಾಗಿ ಎಷ್ಟೋ ಜನ ಮರಣ ಹೊಂದಿರ್ತಾರೆ, ಮರಣ ಹೊಂದಿದಂತಹ ಆದರ್ಶ ವ್ಯಕ್ತಿಗಳಿರ್ತಾರೆ, ಮರಣ ಹೊಂದಿದಂತಹ ದೊಡ್ಡ ದೊಡ್ಡ ಸಾಧಕರು ಇರ್ತಾರೆ. ಅವರೆಲ್ಲರೂ ಪುಸ್ತಕ ರೂಪದಲ್ಲಿ ಈಗ ನಮ್ಮೊಟ್ಟಿಗೆ ಜೀವಂತವಾಗಿರ್ತಾರೆ. ಇದು ನಾವು ನೆನಪಿಟ್ಕೊಳ್ಬೇಕಂತ ವಿಚಾರ. ಪುಸ್ತಕ ರೂಪದಲ್ಲಿ ಅವರು ನಮ್ಮೊಟ್ಟಿಗೆ ಜೀವಂತವಾಗಿ ಇರ್ತಾರೆ ನೋಡಿ. ಆದ ಕಾರಣ ನಾವು ಪುಸ್ತಕಗಳನ್ನು ಬರೀಲೇಬೇಕು, ನಾವು ಅದನ್ನು ಆಸಕ್ತಿಯಿಂದ ಓದಲೇಬೇಕು. ಈಗ ನಮ್ಮ ಶಾಲೆಗಳಲ್ಲಿ ಮಕ್ಕಳು ಈ ಪುಸ್ತಕ ಓದುವ ಆಸಕ್ತಿಯನ್ನು ಬಿಟ್ಟುಬಿಟ್ಟಿದ್ದಾರೆ. ಪುಸ್ತಕ ಓದುವಂಥ ಹವ್ಯಾಸವೇ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳು ಉಂಟು. ಒಂದು ಪ್ರಾಥಮಿಕ ಶಾಲೆಯ ಹಂತದಲ್ಲಿಯೇ ಪುಸ್ತಕ ಓದುವಂಥ ಹವ್ಯಾಸ ಕಡಿಮೆ ಆಗಿದೆ ನಮ್ಮ ಮಕ್ಕಳಲ್ಲಿ. ಮತ್ತೊಂದು ಮೊಬೈಲ್ನ ಅವಾಂತರ ನಮಗೆ ಗೊತ್ತೇ ಉಂಟು. ಮೊಬೈಲ್ನ ಅವಾಂತರದಿಂದಾಗಿ ಮಕ್ಕಳಲ್ಲಿ ಓದುವಂತಹ ಹವ್ಯಾಸವೇ ಇಲ್ಲ. ಎಷ್ಟು ನಾವು ಈ ಮೊಬೈಲ್ನಿಂದ ಎಷ್ಟಾಗಿದೆ ಅಂದರೆ, ಒಂದು ವಿಚಾರ ನನಗೆ ಮೊನ್ನೆ ಬೇಕಿತ್ತು. ನಾನು ಒಂದು ಹುಡುಗನ ಹತ್ರ ಹೇಳಿದೆ, ಒಂದು ವಿಷಯ ಇದರಲ್ಲಿ ಸಿಗ್ತದೆ ಅಂತ. ಅವ ಕೂಡಲೇ ಮೊಬೈಲ್ನಲ್ಲಿ ಒತ್ತಿ ಒಂದು 2 ಪೇಜಿ ತೆಗೆದುಕೊಟ್ಟ. ನೋಡಿ ಎಷ್ಟು ಸುಲಭದಲ್ಲಿ ಆಗ್ತದೆ. ಹಿಂದೆ ನಾವು ಒಂದು ಪ್ರಬಂಧ ಬರೀಬೇಕಾಗಿದ್ದರೆ ಒಂದು ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ನಾವು ಕಲಿತಾ ಇರುವಾಗ ಒಂದು ಪ್ರಬಂಧ ಬರೀಲಿಕ್ಕೆ ಎಷ್ಟು ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿ ಎಷ್ಟು ಕಷ್ಟಪಡ್ತಾ ಇದ್ದೇವೆ. ಅಂತಹ ಕಷ್ಟವೇ ಇಲ್ಲ. ಬಹಳ ಸುಲಭದಲ್ಲಿ ಮೊಬೈಲ್ನಲ್ಲಿ ನಾವು ಪ್ರಬಂಧಗಳನ್ನು ವಿಷಯಗಳನ್ನು ಎಲ್ಲವನ್ನು ಪಡೆಯಲಿಕ್ಕೆ ಆಗ್ತದೆ. ಆದ್ದರಿಂದಲೇ ನಾವು ಈ ಆಲಸ್ಯದ ದಾರಿಯನ್ನು ಹಿಡ್ಕೊಂಡಿದ್ದೇವೆ. ಆದ್ದರಿಂದ ನಾವು ದಾರಿ ತಪ್ಪುವಂತಹ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೇವೆ. ಅದು ಆಗಬಾರ್ದು. ಈ ರೀತಿಯ ಬರವಣಿಗೆಗಳು, ಈ ರೀತಿಯ ಕೃತಿಗಳು ಮಕ್ಕಳು ಆದಷ್ಟು ಹೆಚ್ಚು ಓದುವಂತಾಗಬೇಕು, ಅದರಲ್ಲಿ ಆಸಕ್ತಿಯನ್ನು ವಹಿಸಬೇಕು ಎನ್ನುವಂಥದ್ದು. ಇದು ಆಗಬೇಕಾಗಿದ್ದರೆ ನಾವು ನಮ್ಮ ಹಿರಿಯರೆಲ್ಲ ಆದಷ್ಟು ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ನಮ್ಮ ಡಾಕ್ಟರ್ ಮಾಲತಿ ಶೆಟ್ಟಿ ಅವರಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಿಜವಾಗಿ ಅವರನ್ನು ಅಭಿನಂದಿಸಬೇಕು. ಯಾಕಂತಂದರೆ ಅವರು ಏನು ಮಾಡ್ತಾ ಇದ್ದಾರೆ ನೋಡಿ, ವೀಣಾ ರಾವ್ರಂತ ಒಬ್ಬರು ಹೊಸ ಲೇಖಕಿಯವರಿಗೆ ಒಂದು ಸಾಹಿತ್ಯ ಅವರ ಬಗ್ಗೆ ಅಭಿರುಚಿ ಉಂಟು, ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನೋಡಿ. ಅಂಥವರಿಗೆ ನಾವು ಆ ರೀತಿಯಲ್ಲಿ ನಾವು ಪ್ರೋತ್ಸಾಹ ಕೊಟ್ಟರೆ, ಈಗ 1ನೇ ಕೃತಿಯಲ್ಲ 2ನೇ ಕೃತಿ ಈಗ ಅವರದ್ದು ಬಿಡುಗಡೆ ಆಗ್ತಾ ಉಂಟು. ಈಗ ಇವರು 40ನೇ ಕೃತಿಯನ್ನು ಈಗ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಸಣ್ಣದಿರಲಿ ದೊಡ್ಡದಿರಲಿ ಅದು ಪ್ರಶ್ನೆ ಅಲ್ಲ. ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ದೊಡ್ಡ ವೈಭವ ಇದು ಮಾಡಬೇಕು ಅಂತ ಏನಿಲ್ಲ. ಇಂತಹ ಒಂದು ಸಣ್ಣ ಕಾರ್ಯಕ್ರಮಗಳೊಂದಿಗೆ ನಾವು ಇದನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಒಳ್ಳೆಯ ಕೆಲಸವನ್ನು ಡಾಕ್ಟರ್ ಮಾಲತಿ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಶಾಲೆಗಳ
ಮನೆಗಳಿಗೆ ಹೋಗಿ ಮಕ್ಕಳಿಗೆ ಅದರಲ್ಲಿ ಅಭಿರುಚಿ ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಯಾರ್ಯಾರು ಸಾಧಕರು, ಯಾರ್ಯಾರು ಸಾಧಕರಿದ್ದಾರೆ ಅವರನ್ನು ವರ್ಷದಲ್ಲಿ ಒಬ್ಬರನ್ನಾದರೂ ಗುರುತಿಸಿ ಅವರನ್ನು ಸಮಾಜಕ್ಕೆ ತೋರಿಸಿಕೊಡುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಬಹಳ ಒಳ್ಳೆಯ ಕಾರ್ಯ. ಇದೀಗ ಇಲ್ಲಿ ಈ ದಿವಸ ತಿರುವು ಎನ್ನುವಂತಹ ಈ ಕೃತಿಯು ಕೂಡ ಬಿಡುಗಡೆಗೊಂಡಿದೆ. ಈ ತಿರುವು ಎನ್ನುವಂತಹ ಕೃತಿ, ಈ ಕಥಾ ಸಂಕಲನದಲ್ಲಿ ಇರತಕ್ಕಂತಹ ವಿಚಾರಗಳು ಮುಂದಕ್ಕೆ ಅವರು ಹೇಳಲಿಕ್ಕಿದ್ದಾರೆ. ಈ ಒಂದು ಕೃತಿ ನಮ್ಮ ಬದುಕಿನಲ್ಲಿ ಒಂದು ಹೊಸ ತಿರುವನ್ನು ಕೊಡಲಿ, ಆ ತಿರುವೇ ನಮ್ಮ ಬದುಕಿಗೆ ಒಂದು ದಾರಿದೀಪವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಈ ಒಂದು ಕೃತಿ, ಒಂದು ತಿರುವು ಎನ್ನುವಂತಹ ಕೃತಿಯನ್ನು ನಾನು ಬಹಳ ಸಂತೋಷಪೂರ್ವಕವಾಗಿ ಅದನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಕಳೆದ 27 ವರ್ಷಗಳಿಂದ ನಾನು ರವೀಂದ್ರ ರೈ ಅವರನ್ನು ಹತ್ತಿರದಿಂದ ಕಂಡವಳು. ಅದೇ ನಗು, ಮಾತೃ ಹೃದಯಿ ಆಗಿರುವಂತಹ ರವೀಂದ್ರ ರೈ ತುಂಬ ಮನದಿಂದ ಈ ದಿನ ಈ ಕೃತಿಯನ್ನು ಬಿಡುಗಡೆಗೊಳಿಸಿ ಹಾಗೂ ಆಕೆಗೆ ಶುಭ ಹಾರೈಸಿದ್ದೀರಿ. ನಿಮಗೆ ನಿಮ್ಮ ಮಾತುಗಳಿಗೆ ನಾವು ಸದಾ ಋಣಿಯಾಗಿದ್ದೇವೆ. ಧನ್ಯವಾದಗಳು ಸರ್. ಈಗ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಅಗರಿ ರಾಘವೇಂದ್ರ ರಾವ್ ಅವರು 2 ಶುಭ ಹಾರೈಸಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಅಗರಿ ಸಂಸ್ಥೆಯ ರೂವಾರಿಯಾಗಿರುವ ಇವರು 13 ಕಡೆಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಅನೇಕ ಕುಟುಂಬಗಳಿಗೆ ಉದ್ಯೋಗ ನೀಡಿ ಬದುಕಿಗೆ ಬೆಳಕಾಗಿದ್ದಾರೆ. ಯಕ್ಷಗಾನ ಪ್ರೇಮಿಯಾಗಿರುವ ಇವರು ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದು ಸಂಘಟಕರಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಅಗರಿ ರಾಘವೇಂದ್ರ ರಾವ್ ಅವರ ಪ್ರೀತಿಯ ನುಡಿಗಳು ನಮಗಾಗಿ. ಅಲ್ಲಿ ಕೂತ್ಕೊಂಡಿರುವಾಗ ಸರ್ ಒಂದು ಮಾತು ಹೇಳ್ತಾ ಇದ್ರು, ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತಲೂ ನಮಗೆ ಅತ್ಯಂತ ಆಸಕ್ತಿ ಇರುವ 2 ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ್ರೆ ನಾವು ಬೆಳಿತೇವೆ ಅಂತ ಹೇಳ್ತಾ ಇದ್ರು. ಸರ್, ನಿಮ್ಮ ಮಾತು ಅದು ಎಲ್ರಿಗೂ ಪ್ರೇರಣೆಯ ಮಾತುಗಳು. ಹಾಗೆ ಈ ದಿನ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಣಾ ಹಾಗೂ ಸಾಹಿತ್ಯ ಕ್ಷೇತ್ರದ ನಮ್ಮ ಇನ್ನೊಂದು ರೂವಾರಿ, ನಮ್ಮ ಹುಡುಗಿ ಮಾಲತಿ ಶೆಟ್ಟಿ ಮಾಡೋರು, ಇವರಿಗೆ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಸಂತೋಷ ಏನಂತ ಹೇಳಿದರೆ, ನಾನು ಯಾವಾಗಲೂ ಹೇಳುವ ಹಾಗೆ ಹೇಳುವುದು ಹೇಳಿದರೆ 2-3 ದೊಡ್ಡ ವಿಷಯಗಳನ್ನು ನಾವಿಲ್ಲಿ ನೋಡಲಿಕ್ಕಾಗ್ತದೆ. ಒಂದನೇದಾಗಿ ಮಾತಾಡುವಾಗ ಅಮೃತ ಪ್ರಕಾಶನ ಪತ್ರಿಕೆ, ಆ ಪತ್ರಿಕೆ 18 ವರ್ಷದಿಂದ 11 ವರ್ಷದಿಂದ ಅದು ಕಾರ್ಯನಿರ್ವಹಿಸಿದೆ. ತುಂಬ ಪ್ರತಿಭೆಗಳನ್ನು ಯಾವಾಗಲೂ ಅವಕಾಶಗಳು ಸಿಗೋದು ಎಲ್ರಿಗೂ ಹೆಸರುವಾಸಿ ಆದ ನಂತರ ಎಲ್ರಿಗೂ ಅವಕಾಶ ಸಿಗ್ತದೆ. ಆದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕಿದ್ರೆ ಪ್ರಥಮ ಮೆಟ್ಟಲನ್ನು ಹತ್ತುತ್ತಾ ಹೋಗಬೇಕು. ಆ ಹತ್ತುವಂಥ ಕೆಲಸಗಳು ಪ್ರತಿಯೊಂದು ಕಡೆಯಲ್ಲಿ ಎಲ್ಲಿ ಅದು ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಅವರಲ್ಲಿ ಏನು ಒಳ್ಳೆಯ ಗುಣಗಳಿದೆ, ಏನು ಅವರು ಸಮಾಜಕ್ಕೆ ಕೊಡ್ತಾ ಇದ್ದಾರೆ, ಅದನ್ನು ಗುರುತಿಸಿ ಅಮೃತ ಪ್ರಕಾಶ ಯಾವಾಗಲೂ ನಾವು ಅವರನ್ನು ಮಾಡಿ ಅವರನ್ನು ಮುಂದೆ ಅವರು ದೊಡ್ಡ ಒಂದು ಕಲಾವಿದರಾದರೆ ಕಲಾವಿದರಾಗಿ ಬೆಳೀತಾರೆ. ಅನಂತರ ಬಿಸ್ನೆಸ್ಸಲ್ಲಿ ಆದರೆ ಬಿಸ್ನೆಸ್ಸಲ್ಲಿ ಬೆಳೀತಾರೆ. ಆ ರೀತಿಯ ದೊಡ್ಡ ಸಾಧನೆಯನ್ನು ಮಾಡಿದವರು ಅಮೃತ ಪ್ರಕಾಶದ ಅದರ ಸಂಪಾದಕರಾದಂಥ ಮಾಲತಿ ಶೆಟ್ಟಿಯವರು. ಹಾಗಾಗಿ ಇದು ಅವರು ದೊಡ್ಡ ಒಂದು ಸಾಧನೆ. ಹಾಗಾಗಿ ಅವರು ಅದನ್ನು ಮಾಡ್ತಾ ಬಂದಾಗ ಹಾಗೆ ಈ 40 ಕೃತಿ ಹೇಳಿದ ಕೂಡಲೇ ಆ 40 ಜನರಿಗೆ ಇವರು ಪ್ರೇರಣೆ ಆಗಿದ್ದಾರೆ. ಇದೀಗ 40ನೇ ಕೃತಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ನಾನು ಆಗ ಮಾತಾಡಿದ ಹಾಗೆ ಎಲ್ಲರೂ ಪತ್ರಿಕೆ ಈಗ ಬರಿಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಯಾಕೆ ಹೇಳಿದರೆ ಅದು ನಾಳೆ ಬರ್ತದೆ, ನಾಳೆ ಅದರ ಬಗ್ಗೆ ವಿಮರ್ಶೆ ಆಗ್ತದೆ, ಅನಂತರ ಅದರ ಬಗ್ಗೆ ಚರ್ಚೆ ಆಗ್ತದೆ. ಆಮೇಲೆ ಆ ಕೆಲವರು ಬರೆದ ಎಷ್ಟು ಆಳ ಇರ್ತದೆ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ಆ ಲೇಖನವನ್ನು ನೋಡ್ತಾರೆ. ಎಲ್ರಿಗೂ ಒಳ್ಳೆ ಕೃತಿ ಆಗುವುದು ಹೇಳಿದರೆ ಒಬ್ಬರಿಗೆ ಅದು ಒಂದು ರೀತಿಯಲ್ಲಿ ಕಂಡು ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಕಾಣ್ತದೆ, ಮತ್ತೊಬ್ಬರಿಗೆ ಮತ್ತೊಂದು ರೀತಿಯಲ್ಲಿ ಕಾಣ್ತದೆ. ಆಗ ಆ ಕೃತಿಯ ಒಂದು ಆಳ ಸತ್ವ ಅದರಲ್ಲಿ ಇರ್ತದೆ. ಅಂತ ಒಂದು ತಿರುವು ಈಗ ಹೇಳಿದಾಗೆ ನಮ್ಮ ರವೀಂದ್ರ ಅವರು ಹೇಳಿದಾಗೆ ಇದೊಂದು ಹೆಸರೇ ಬಹಳ ಖುಷಿ. ಯಾಕಂದರೆ ಜೀವನದಲ್ಲಿ ಎಲ್ಲ ತಿರುವುಗಳಿರ್ತದೆ, ಎಲ್ಲಿ ಒಂದು ಸೀದತ್ತಿಲ್ಲ, ಯಾವುದೇ ರಸ್ತೆ ಆಗಲಿ ಯಾವುದೇ ಆಗಲಿ ತಿರುವು ಇರ್ತದೆ. ಆದರೆ ಅದು ಒಳ್ಳೆಯ ತಿರುವು ಇರಬೇಕು. ಒಳ್ಳೆಯ ತಿರುವು ಹೇಳಿದರೆ ಕಷ್ಟದಿಂದ ಸುಖದ ಎಡೆಗೆ ಹೋಗುವಂಥ ತಿರುವು, ಆದರೆ ಕೆಲವೊಮ್ಮೆ ಸುಖದಿಂದ ಕಷ್ಟದ ಒಳಗೆ ತಿರುವು. ಆದರೆ ತಿರುವು ಹೇಳುವಂಥ ಶಬ್ದ ಎಲ್ಲದರಲ್ಲೂ ಇದೆ, ಬಿಸ್ನೆಸ್ಸಲ್ಲೂ ಕೂಡ ಇದೆ, ಸಾಹಿತ್ಯದಲ್ಲೂ ಇದೆ, ಎಲ್ಲರಿಗೂ ಅದು ಒಂದು ಒಳ್ಳೆಯ ಒಂದು ಶಬ್ದ. ಆ ತಿರುವು ಹೇಳುವಂತಹ ಒಂದು ಪುಸ್ತಕವನ್ನೇ ಮಾಡಿ ಅದರಲ್ಲಿ ಆ ಲೇಖನ ಕೂಡ ಇದೆ. ಆ ತಿರುವು ಬಗ್ಗೆ ಕೂಡ ಅವರು ಬರೆದಿದ್ದಾರೆ.
ಹಾಗಾಗಿ ಅವರಿಗೆ ಬರಿತಾ ಹೋದ ಹಾಗೆ ಅವರಿಗೆ ಈಗ 2ನೇ ಕೃತಿ. ಹಾಗಾಗಿ ಒಂದು ರಾಷ್ಟ್ರ, ನಮ್ಮ ರಾಜ್ಯ ಅದನ್ನು ಗಮನಿಸಲಿ, ಅನಂತರ ಅವರು ಅತ್ಯುತ್ತಮ ರಾಜ್ಯದ ಸಾಹಿತಿಯಾಗಿ ಎಲ್ರಿಗೂ ಮುಂದೆ ನಮಗೆ ಕೂಡ ಹೆಸರು. ಈಗ ನಾವೊಂದು ಪ್ರೆಸ್ ಮಾಡಿದಾಗ ನಮ್ಮ ತಿರುವು ಬರೆದಂಥ ವೀಣಾರಾವ್ ಅವರು ನಾಳೆ ದೊಡ್ಡ ಲೇಖಕಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಸಂತೋಷ ಆಗುವಂತೆ ಅವರಿಗೆ ಎಲ್ಲ ಶಕ್ತಿಯನ್ನ ಆ ದೇವರು ಕೊಡ್ಲಿ ಅಂತ ಹೇಳಿ ಶುಭ ಹಾರೈಸ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಿಮ್ಮ ತುಂಬು ಮನದ ಹಾರೈಕೆಗೆ ಧನ್ಯವಾದಗಳು ಸರ್. ಇದೀಗ ಕೃತಿ ಪರಿಚಯ ಡಾಕ್ಟರ್ ಅರುಣಾ ನಾಗರಾಜ್ ಅವರಿಂದ. ಉತ್ತಮ ಬರಹಗಾರ್ತಿಯಾಗಿರುವ ಇವರು 3 ಕೃತಿಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಒದಗಿಸಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡಿರುವ ಇವರು ಅಮೃತ ಪ್ರಕಾಶ ಪತ್ರಿಕೆಯ ಅಂಕಣ ಬರಹಗಾರ್ತಿಯಾಗಿ, ಸಾಹಿತಿಯಾಗಿ, ಸಂಘಟಕೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ತಿರುವು ಕೃತಿಯ ಬಗ್ಗೆ ಅವರ ಒಂದು ಮಾತು. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರೇ ಹಾಗೂ ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ವಂದನೆಗಳು. ಮುಖ್ಯವಾಗಿ ಇಂದಿನ ಕೃತಿ ಕಥಾ ಸಂಕಲನವನ್ನು ಬರೆದಂತಹ ವೀಣಾರಾವ್ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವರು ಸದ್ದು ಗದ್ದಲ ಇಲ್ಲದೆ ವಿಟ್ಲದ ಮೂಲೆಯಲ್ಲಿದ್ದು 2 ಕೃತಿಗಳನ್ನು ಬರೆದು ಕನ್ನಡಾಂಬೆಯಗೆ ಪಾದಾರ್ಪಣೆ ಮಾಡಿದ್ದಾರೆ. ಪಾದತಲಕ್ಕೆ ಅದನ್ನು ಸಮರ್ಪಿಸಿದ್ದಾರೆ. ಅವರು ನಿಜವಾಗಿಯೂ ಸಹ ಅಭಿನಂದನಾರ್ಹರು. ಅವರಿಗೆ ಈ ಕೃತಿ ಸ್ಫೂರ್ತಿಯುತವಾಗಲಿ ಅಂತ ಆಶಿಸ್ತೇನೆ. ಈಗ ನಾನು ನೇರವಾಗಿ ಕೃತಿ ಪರಿಚಯದ ಕಡೆಗೆ ಬರ್ತೇನೆ. ತಿರುವು ಎಂಬಂತಹ ಈ ಶೀರ್ಷಿಕೆಯ ಕಥಾ ಸಂಕಲನ 12 ಕಥೆಗಳನ್ನು ಒಳಗೊಂಡಿದೆ. ಅವರ ಮೊದಲ ಕವನ ಸಂಕಲನ ನೋಡಿದೆ, ಮರೀಚಿಕೆಯ ಬೆನ್ನಟ್ಟಿ. ಅದರಲ್ಲೂ ಸಹ 12 ಕಥೆಗಳಿವೆ. ಬಹುಶಃ ಈ 12 ಸಂಖ್ಯೆಯನ್ನು ಬಹುಶಃ ವೀಣಾರಾವ್ರವರು ಮೆಚ್ಚುತ್ತಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ತಿರುವು ಎಂಬಂತಹ ಕತೆ ಒಂದು ಕಥೆಯ ಶೀರ್ಷಿಕೆ. ಅದು ಮನುಷ್ಯನ ಜೀವನದಲ್ಲಿ ಹಲವು ತಿರುವುಗಳಿವೆ ಅಂತ ಈಗಾಗಲೇ ಎಲ್ಲರೂ ಹೇಳಿದರು. ಖಂಡಿತ ಇದೆ. ಆದರೆ ಈ ತಿರುವು ಧನಾತ್ಮಕವಾಗಿರಬೇಕು, ತಮಸೋಮ ಜ್ಯೋತಿರ್ಗಮಯ ಆಗಿರಬೇಕು ಎಂಬುದು ಈ ಲೇಖಕಿಯ ಹಾರೈಕೆ. ಈ ಓದಿದವರ ಜೀವನದಲ್ಲೂ ಸಹ ಒಂದು ಹೊಸ ತಿರುವು ಮೂಡಲಿ ಅಂತ. ತಿರುವು ಕಥೆಯ ಅದರಲ್ಲಿ ಒಂದು ಕಥೆಯ ಕಥಾನಾಯಕ ಒಬ್ಬ ಹುಡುಗ, ಮಧ್ಯಮ ಮನೆತನದ ಹುಡುಗ. ಆ ಹುಡುಗನ ಹೆಸರು ಸಂಕೇತ್ ಅಂತ. ಅವನ ಸಹೋದರರೆಲ್ಲ ಬುದ್ಧಿವಂತರು. ಆದರೆ ಹುಟ್ಟಿನಿಂದ ಎಲ್ಲವೂ ಎಲ್ರಿಗೂ ಸಿಗುವುದಿಲ್ಲ. ಕೆಲವರು ಶ್ರೀಮಂತರಾಗಿ ಹುಟ್ಟುತ್ತಾರೆ, ಕೆಲವರು ಬಡವರಾಗಿ ಹುಟ್ಟುತ್ತಾರೆ, ಕೆಲವರಿಗೆ ಆರೋಗ್ಯ ಇರ್ತದೆ, ಕೆಲವರಿಗೆ ಆರೋಗ್ಯ ಇರುವುದಿಲ್ಲ. ಹೀಗೆ ಸಮಸ್ಯೆಗಳಿರ್ತವೆ. ಆದರೆ ಈ ಸಮಸ್ಯೆಗಿಂತ ಅದನ್ನು ಮೆಟ್ಟಿ ನಿಲ್ಲುವಂತಹ ಛಲವೇ ಮುಖ್ಯ ಎಂಬುದನ್ನು ಈ ತಿರುವು ಕಥೆ ಪ್ರತಿಪಾದಿಸುತ್ತದೆ. ಈ ಕಥಾನಾಯಕ ಸಂಕೇತ ಬಹಳ ಛಲವಾದಿ ಹುಡುಗ. ಉಳಿದ ಸಹೋದರೆಲ್ಲ ಬುದ್ಧಿವಂತರು, ಒಳ್ಳೆ ಮಾರ್ಕ್ಸ್ ಎಲ್ಲ ತಗೊಳ್ತಿದ್ರು. ಆದರೆ ಇವನು ಹೆದರಲಿಲ್ಲ. ನನಗೆ ಇದನ್ನು ಓದಿದಾಗ ನನಗೆ ನಮ್ಮ ಕನ್ನಡ ಸಾಹಿತ್ಯದ ಕವಿ ಚಕ್ರವರ್ತಿ, ಕವಿ ರತ್ನತ್ರಯ ಒಬ್ಬರಾದಂತಹ ಕವಿ ರನ್ನನ ನೆನಪು ಬಂತು. ರನ್ನನು ಹಾಗೆ ಬಳೆಗಾರರ ಮನೆತನದಲ್ಲಿ ಮುಧೋಳದಲ್ಲಿ ಜನಿಸಿದ ರನ್ನನಿಗೆ ಬಳೆಗಾರನಾಗಿ ಬದುಕಬಾರ್ದು, ನಾನು ಒಂದಲ್ಲ ಒಂದು ದಿನ ಒಬ್ಬ ಕವಿ ಆಗಬೇಕು ಅಂತ ಆಸಕ್ತಿ. ಅದಕ್ಕೆ ಮುಧೋಳದ ಎಲ್ಲ ಸಾಮಾಜಿಕ ಪರಿಸರ ತುಂಬ 10ನೇ ಶತಮಾನದ ವಿಷಯ ಇದು. ಆಗ ಎಲ್ಲರೂ ಗೇಲಿ ಮಾಡಿದ್ರು, ನೀನು ಕವಿ ಆಗ್ಲಿಕ್ಕೆ ಉಂಟಾ ಅಂತ. ಸ್ವತಃ ಅವನ ತಂದೆ ತಾಯಂದಿರು ಸಹ ಹೇಳಿದ್ರು, ನೀನು ಕವಿ ಆಗ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಮಗು ಅಂತ ಅವರು ತಣ್ಣೀರೆರಚಿದರು ಅವನ ಉತ್ಸಾಹಕ್ಕೆ. ಆದರೆ ಈ ಹುಡುಗ ಸುಮ್ಮನೆ ನಿಲ್ಲುವ ಹುಡುಗ ಅಲ್ಲ. ನೇರವಾಗಿ ಒಬ್ಬ ಗುರುವನ್ನು ಅರಸಿಕೊಂಡು ಹೋದ, ಅಜಿತ ಸೇನಾಚಾರ್ಯರನ್ನು ಅರಸಿಕೊಂಡು ಹೋದ ರನ್ನ. ಅಲ್ಲಿ ಕಲಿತು ಶಿಷ್ಯನಾಗಿ ಹಲವು ವರ್ಷ ಕಲಿತು ಅನಂತರ ಕವಿ ಚಕ್ರವರ್ತಿ ಕವಿ ರನ್ನ ಹೇಳಿ ಗದಾಯುದ್ಧದಂತಹ ಒಂದು ಅಪ್ರತಿಮ ಕೃತಿಯನ್ನು ಸಾಹಿತ್ಯ ಲೋಕಕ್ಕೆ ಸಲ್ಲಿಸಿದ. ಹೀಗೆ ಈ ಸಂಕೇತ ಸಹ ಹುಡುಗ ಸಹ ಬಹಳ ಛಲವಾದಿ. ಅವನು ಸಹ ಜೀವನದಲ್ಲಿ ಹಲವನ್ನು ಸಾಧಿಸಿ ಒಬ್ಬ ಅಪ್ರತಿಮ ವೀರನ ಎನಿಸಿಕೊಂಡ. ಹಾಗೆ ನಾವು ಮಹಾಭಾರತದಲ್ಲಿ ದುರ್ಯೋಧನನು ತೆಗಳ್ತೇವೆ, ಹೌದು ಅವನು ದುಷ್ಟನೇ. ಆದರೆ ಒಂದು ಕಡೆ ಅವನನ್ನು ಹೊಗಳ್ತೇವೆ. ಎಲ್ಲಿ ಅಂತ ಹೇಳಿದ್ರೆ ಛಲದೋಳ್ ದುರ್ಯೋಧನನು. ಛಲ ಅಂತ ಹೇಳಿದ ಕೂಡಲೇ ದುರ್ಯೋಧನನ ಹಾಗಿರ್ಬೇಕು ಅಂತ ಹೇಳ್ತೇವೆ. ಅದರ ಪರಿಣಾಮ ಏನೇ ಆಗಲಿ ಅಂತೂ ಛಲಕ್ಕೆ ದುರ್ಯೋಧನ ಹೆಸರಂತ. ಹೀಗೆ ಇಲ್ಲಿ ಸಂಕೇತ ಜೀವನದಲ್ಲಿ ತನ್ನ ಏನು ದೌರ್ಬಲ್ಯ ಉಂಟ ಅದನ್ನು ಮೆಟ್ಟಿ ನಿಂತು ಸಾಧಿಸ್ತಾನೆ. ಅದೇ ಶ್ರೇಷ್ಠವಾದದ್ದು. ಅನಂತರ ಇನ್ನೊಂದು ಕತೆ ಬರ್ತದೆ, ಕಥೆಯಾದಳ ಸ್ನೇಹಿತೆ ಅಂತ. ಇಲ್ಲಿ ನನಗೆ ವೀಣಾರಾವ್ರವರು ಮಹಿಳಾಪರ ಚಿಂತಕಿ ಅಂತ ಗೊತ್ತಾಗ್ತದೆ. ಮಹಿಳಾಪರ ಸಾಹಿತ್ಯ ಇದು ಅಂತ. ಹಾಗೆ ಇಲ್ಲಿ ಅವಳ ಕಥಾನಾಯಕಿ ಶುಭ ಅಂತ. ಈ ಶುಭಳ ವಿವಾಹವಾಗ್ತದೆ. ದಂಪತಿಗಳು ಸುಖವಾಗಿ ಇರ್ತಾರೆ.
ಆದರೆ ಶುಭ ತನ್ನ ಹಲವು ವರ್ಷಗಳ ಕಾಲದ ದಾಂಪತ್ಯ ಜೀವನದಲ್ಲಿ ಪತಿಯೊಬ್ಬ ಹಣದ ಪಿಶಾಚಿ ಅಂತ ಅವಳಿಗೆ ಗೊತ್ತಾಗುವುದೇ ಇಲ್ಲ. ಅವಳು ದೊಡ್ಡ ಉದ್ಯೋಗದಲ್ಲಿರ್ತಾಳೆ. ಈ ಪತಿಯ ಎಲ್ಲ ಮನಸ್ಸೆಲ್ಲವೂ ಸಹ ಆ ಹೆಂಡತಿಯ ಸಂಬಳದ ಮೇಲೆ, ಹೆಂಡತಿಯ ಹಣದ ಮೇಲೆ ಇರ್ತದೆ. ಹೇಗಾದ್ರೂ ಮಾಡಿ ಅದನ್ನು ದೋಚಬೇಕು ಅಂತ ಶುಭ ಒಮ್ಮೆ ಒಂಟಿಯಾಗಿ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಆ ಕೆಲವರನ್ನು ಕಳಿಸಿ ಅವಳ ಕೊಲೆ ಮಾಡಿಬಿಡ್ತಾನೆ. ಬಹಳ ದುರಂತವಾದಂತಹ ಕಥೆ ಇದು. ಅಂದರೆ ಈ ತಿರುವು ಕಥಾ ಸಂಕಲನ ದುರಂತ ಕಥೆಗಳು ಕಡಿಮೆ, ಆದರೆ ಇದು ದುರಂತ ಕಥೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೊಲೆ ಆದಾಗ ಪತ್ರಿಕೆಯವರೆಲ್ಲ ಬರ್ತಾರೆ, ಪೇಪರ್ನಲ್ಲಿ ಬರ್ತದೆ. ಪೇಪರ್ನಲ್ಲಿ ಬಂದ ನಂತರವೇ ಆ ಸ್ನೇಹಿತೆಗೆ ಗೊತ್ತಾಗ್ತದೆ, ಅದಕ್ಕೆ ಕಥೆಯಾದಳ ಸ್ನೇಹಿತೆ ಅಂತ. ಹೀಗೆ ಇಲ್ಲಿ ನಮಗೆ ವೀಣಾ ರಾವ್ರವರೊಬ್ಬರ ಸ್ತ್ರೀಪರ ಚಿಂತಕಿ. ನಮ್ಮ ಸಮಾಜ ಎಷ್ಟೋ ಬೆಳೆದಿರ್ಬೋದು, ವಿದ್ಯಾವಂತರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಆದರೆ ಇನ್ನೂ ಸಹ ಸ್ವಲ್ಪ ಬೇಸರದಿಂದಲೇ ಹೇಳಬೇಕಾಗ್ತದೆ, ಇಂತಹ ದೌರ್ಜನ್ಯಗಳು, ಮಹಿಳೆಯರ ಮೇಲೆ ದೌರ್ಜನ್ಯ ಈಗಲೂ ಸಹ ನಡೀತಾ ಇದೆ. ಇತ್ತೀಚೆಗೆ ಪತ್ರಿಕೆಗಳನ್ನು ನಾವು ಧಾರಾಳ ಓದ್ತೇವೆ, ಹಾಗೆ ಆಗಿದೆ. ಆದ್ದರಿಂದ ಇದು ಇನ್ನೂ ಸಹ ಸ್ವಲ್ಪ ಪುರುಷ ಪ್ರಧಾನವಾಗಿಯೇ ಉಳಿದಿದ ಎಂಬ ಡೌಟ್ ನನಗೆ ಬರ್ತಾ ಉಂಟು. ಆದ್ದರಿಂದ ಹೀಗೆ ಇಲ್ಲಿ ವೀಣಾ ರಾವ್ರವರು ಸ್ತ್ರೀಪರವಾಗಿ ಇಲ್ಲಿ ಚಿಂತಿಸಿದ್ದಾರೆ. ಅನಂತರ ಮುಂದೆ ಅವರ ಲೇಖನಗಳನ್ನು ಓದಿದಾಗ ನನಗೆ ಅನ್ನಿಸಿತು, ಇವರ ಜನ್ಮಾಂತರದ ಬಗ್ಗೆ ಬರೀತಾರೆ, ಕನಸುಗಳ ಬಗ್ಗೆ ಬರೀತಾರೆ, ಕಲ್ಪನಾ ಲೋಕಕ್ಕೂ ಸಹ ನಮ್ಮನ್ನು ಕೆಲವು ಕಡೆ ಕೊಂಡು ಹೋಗ್ತಾರೆ. ಇದನ್ನಲ್ಲಿ ನೋಡುವಾಗ ಇವರು ಬಹುಶಃ ಗೆಸ್ ಮಾಡಿದ್ದು ಸರಿ ಆಯ್ತು. ಇವತ್ತು ನಾನು ಎಣಿಸಿದೆ, ಇವರು ಸಾಹಿತ್ಯದಲ್ಲ, ಇವರು ವಿಜ್ಞಾನ ಕಲಿತವರಾಗಿರ್ಬೇಕು ಅಂತ. ಇದನ್ನು ಪರಿಚಯವನ್ನು ಓದಿದೆ ಮತ್ತೆ ಇನ್ನೊಂದು ಕೃತಿಯಲ್ಲಿ. ಆಗ ಗೊತ್ತಾಯ್ತು, ಇವರು ಕಂಪ್ಯೂಟರ್ ಸೈನ್ಸ್ ಕಲಿತು ವಿಜ್ಞಾನವನ್ನು PUC ಯಲ್ಲಿ ತೆಗೆದುಕೊಂಡು ಅನಂತರ ಕಂಪ್ಯೂಟರ್ ಸೈನ್ಸ್ ಕಲಿತು ಅನಂತರ ಈ ಸಾಹಿತ್ಯಕ್ಕೆ ಪಾದಾರ್ಪಣೆ ಮಾಡಿದವರು ಅಂತ. ಅವರ ಎಲ್ಲಾ ಕಥೆಗಳಲ್ಲೂ ಸಹ ಆ ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ಗುರುತಿಸಿದ್ದೇನೆ. ಈ ನಿಟ್ಟಿನಲ್ಲಿ ಅವರನ್ನು ನಾನು ಅಭಿನಂದಿಸ್ತೇನೆ. ವಿಜ್ಞಾನ ಮತ್ತು ಸಾಹಿತ್ಯದ ಒಂದು ಸಮಾಗಮ ಇಲ್ಲಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನಂತರ ಬರ್ತದೆ ಇಲ್ಲಿ ಕೊನೆಯಲ್ಲಿ ಒಂದು ಹೊಂಬೆಳಕು. ಹೊಂಬೆಳಕು ಅಂತ ಹೇಳಿದ್ರೆ ಜೀವನದಲ್ಲಿ ಹೊಂಬೆಳಕು ಮೂಡಬೇಕು ಎಂಬಂತಹ ಒಂದು ಭಾವನೆ ಅವರಲ್ಲಿದೆ. ಅದಕ್ಕೆ ಆ ಹೊಂಬೆಳಕು ಕಥೆಯನ್ನು ಅವರ ಕೊನೆಗಿಟ್ಟಿದ್ದಾರೆ. ಅದರ ನಡುವೆ ಬರ್ತದೆ ಕೆಲವು ಪರಿಸರ ಕಾಳಜಿ ಇರುವಂತಹ ಕಥೆಗಳು ಬರ್ತವೆ. ಹಾಗೆ ಇನ್ನೊಂದು ನೌಕಾಪಯಣದಲ್ಲಿ ವೀಣಾ ರಾವ್ರವರು ಬರೀ ಲೇಖಕಿಯಲ್ಲ, ಬರೀ ವಿಜ್ಞಾನಿ ಅಲ್ಲ, ಅವಳು ರಾಷ್ಟ್ರಪ್ರೇಮಿ, ದೇಶಭಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಪ್ರಶಂಸಿಸ್ತಾ ಇದ್ದೇನೆ. ಹಾಗೆ ಕೊನೆಯ ಬೆಳಕನ್ನು ಯಾಕೆ ಅವರಿಗೆ ಕೊನೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಆರಂಭದಲ್ಲೇ ತಿರುವು ಅಂತ ಹೇಳುವಾಗ ಅವರು ಮನುಷ್ಯ ಜೀವನದಲ್ಲಿ, ವಾಚಕರಿಗೆ ಜೀವನದಲ್ಲಿ ಒಂದು ಹೊಸ ತಿರುವು, ಹೊಸ ಬದಲಾವಣೆ, ಹೊಸ ಹೊಂಬೆಳಕು ಅವರಲ್ಲಿ ಮೂಡಬೇಕು ಅಂತ ತಿರುವಿನಲ್ಲಿ ಅವರು ಪ್ರತಿಪಾದಿಸಿದ್ರು. ಕೊನೆಯ ಕಥೆಯಲ್ಲೂ ಸಹ ಅದನ್ನೇ ಪ್ರತಿಪಾದಿಸ್ತಾರೆ. ಈ ಓದಿದವರು ಖಂಡಿತವಾಗಿಯೂ ಸಂತೋಷದಿಂದ ಓದಬೇಕು, ಕೊನೆಗೊಳಿಸಬೇಕು ಪುಸ್ತಕವನ್ನು ಅಂತ. ಆದುದರಿಂದ ಅಲ್ಲಿ ಸಹ ದಂಪತಿಗಳಿಬ್ಬರು ಅವರ ಏನಾಗ್ತದೆ ಅಂತ ಹೇಳಿದ್ರೆ, ದಾಂಪತ್ಯದ ಆರಂಭದಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ, ಅಪಘಾತ ಆಗ್ತದೆ. ಅಪಘಾತದಲ್ಲಿ ಅವರಿಗೆ ಆ ಆಕ್ಸಿಡೆಂಟ್ ಆಗಿ ಅದರಿಂದ ತುಂಬಾ ಸಮಸ್ಯೆಗಳನ್ನು ಅವರು ಜೀವನದಲ್ಲಿ ಎದುರಿಸಬೇಕಾಗ್ತದೆ. ಆದರೆ ಅದು ಅವರನ್ನು ನಿಧಾನವಾಗಿ ಅದನ್ನು ಎಲ್ಲವನ್ನು ಅವರು ಸಮರ್ಪಕವಾಗಿ ಎದುರಿಸಿ ಕೊನೆಗೆ ಆ ಕಥೆಯ ಕೊನೆಯಲ್ಲಿ ಒಂದು ಸುಖಾಂತ್ಯವನ್ನು ಕಾಣ್ತಾರೆ. ಅಲ್ಲಿ ಹೊಂಬೆಳಕು, ಅವರ ಜೀವನದಲ್ಲಿ ಹೊಂಬೆಳಕು ಬರ್ತದೆ. ಹಾಗೆ ಈ ತಿರುವು ಕಥಾ ಸಂಕಲನ ಓದಿದ ವಾಚಕರಿಗೂ ಜೀವನದಲ್ಲೂ ಹೊಂಬೆಳಕು ಕಾಣಿಸ್ಲಿ ಎಂಬ ಉದ್ದೇಶವನ್ನು ವೀಣಾ ರಾವ್ರವರು ಹೊತ್ತುಕೊಂಡಿದ್ದಾರೆ ಅಂತ ಹೇಳ್ತೇನೆ. ಮತ್ತೆ ಎರಡೇ ವಾಕ್ಯ ಅದೇನಂತ ಹೇಳಿದ್ರೆ, ಇವರ ಈ ನಿರೂಪಣಾ ವೈಖರಿಯ ಬಗ್ಗೆ ಖಂಡಿತವಾಗಿ ನಾವು ಹೇಳಲೇಬೇಕು. ನಿರೂಪಣಾ ವೈಖರಿ ಅದ್ಭುತ. ಒಂದು ಕತೆ ಬರೆಯುವವರಿಗೆ, ಒಂದು ಕಾದಂಬರಿ ಬರೆಯುವವರಿಗೆ ಅವರ ನಿರೂಪಣೆ ಚೆನ್ನಾಗಿರ್ಬೇಕು. ಅದನ್ನು ವಾಚಕರನ್ನು ಓದಿಸಿಕೊಂಡು ಹೋಗಬೇಕು. ವಾಚಕರನ್ನು ಓದಿಸಿಕೊಂಡು ಪ್ರತಿಯೊಂದು ಕಥೆಯೂ ಹೋಗ್ತದೆ. ಹಾಗೆ ಅವರ ಭಾಷಾ ಶೈಲಿಯ ಬಗ್ಗೆ ಒಂದೆರಡೇ ಮಾತು. ಭಾಷಾ ಶೈಲಿಯನ್ನು ಅವರು ಯಾವ ಲೇಖಕರ ಭಾಷೆಯನ್ನು ಅನುಕರಿಸಲಿಲ್ಲ, ಅದು ಮುಖ್ಯ. ಅನುಕರಣೆ ಮಾಡುವಂಥದ್ದು ಬಹಳ ಸುಲಭ, ಅವರು ಅನುಕರಿಸಲಿಲ್ಲ, ಬದಲಾಗಿ ಅವರ ಸ್ವಂತಿಕೆಯನ್ನು ಮೆರೆದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಸ್ವಂತಿಕೆಯಿಂದ ಇಟ್ಕೊಂಡು ಹೊಸ ಒಳ್ಳೆಯ ಭಾಷೆಯಲ್ಲಿ ಬರೆದು ಅವರು ಯಶಸ್ವಿಯಾಗಿದ್ದಾರೆ. ಈ ಅವರ ತಿರುವು ಎಂಬ ಕಥಾ ಸಂಕಲನವನ್ನು ಯಶಸ್ವಿ ಕೃತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಇನ್ನು ಮುಂದೆಯೂ ಸಹ ಇಂತಹ ಕೃತಿಗಳು ಅವರಿಂದ ಹೊರ ಬರಲಿ ಅಂತ ಆಶಿಸ್ತೇನೆ. ಮತ್ತೆ ಇನ್ನೊಂದು ಮಾತು ಹೇಳದಿದ್ರೆ ತಪ್ಪಾಗಬಹುದು. ನಮ್ಮ ಮಾಲತಿ ಶೆಟ್ಟಿ ಮಾಣೂರವರು ವಿಟ್ಲದ ಮೂಲೆಯಲ್ಲಿರುವಂತಹ ವೀಣಾರವನ್ನು ಗುರುತಿಸಿಕೊಂಡು ಇಂತಹ ಕೃತಿಗಳನ್ನು ಬಿಡುಗಡೆ ಮಾಡುವ ಹಾಗೆ ಮಾಡಿದ್ರಲ್ಲ, ಇದು ನಿಜವಾದ ಸಾಹಿತ್ಯ ಸೇವೆ.
ಸಾಹಿತ್ಯ ಸೇವೆ ಅಂತ ಹೇಳಿದರೆ ಯಾರು ಬರೀಲಿಲ್ವಾ, ಯಾರು ಅಸಹಾಯಕರ ಅವರನ್ನು ಗುರುತಿಸಿ ಮುಂದೆ ತರಬೇಕು. ಅದನ್ನು ಇವರು ಮಾಡಿದ್ದಾರೆ, ಆ ಪುಣ್ಯದ ಕೆಲಸ ಮಾಡಿದ್ದಾರೆ. ಅವರಿಗೆ ಶ್ಲಾಘಿಸ್ತೇನೆ. ನಾನು ಅವರಿಗೂ ಅಭಿನಂದನೆಗಳು. ಅವಕಾಶಕ್ಕಾಗಿ ಬಂದು ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಪ್ರೀತಿಯ ಮಗಳಾದ ಅಣ್ಣನ ಮುದ್ದಿನ ತಂಗಿಯಾಗಿರುವಂತಹ ವೀಣಾರಾವ್, ವಿಟ್ಲದ ನಿವೃತ್ತ ಶಿಕ್ಷಕರ ದಂಪತಿಗಳ ಮಗಳಾಗಿರುವ ಇವರು ಸಾಹಿತ್ಯದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. ಇವರ ಲೇಖನಿಯಿಂದ ಎರಡನೇ ಕೃತಿ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದೆ. ಬರವಣಿಗೆ ಅವರ ಬದುಕಿನಲ್ಲಿ ಹೊಸ ಕಳೆಯನ್ನು ತಂದಿದ್ದು, ಇನ್ನೂ ಅನೇಕ ಕೃತಿಗಳು ಹೊರಬರಲಿ ಎಂದು ಹಾರೈಸುತ್ತಾ ಅವರ ಎರಡು ಮಾತುಗಳು ನಮಗಾಗಿ. ನನ್ನ ಈ ತಿರುವು ಕಥಾ ಸಂಕಲನ ನನ್ನದು ಎರಡನೇ ಕೃತಿಯಾಗಿದೆ. ಆದರೆ ಇದು ನನ್ನ ದ್ವಿತೀಯ ಕಥಾ ಸಂಕಲನವಾದರೂ ಕೂಡ ನನಗೆ ಇದರ ಮೇಲೆ ವಿಶೇಷವಾದಂತಹ ಅಭಿಮಾನ ಉಂಟು. ನನ್ನ ಪ್ರಥಮ ಕಥಾ ಸಂಕಲನ ಮರೀಚಿಕೆಯ ಬೆನ್ನಟ್ಟಿ ಇದೇ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರ್ ಅಮೃತ ಪ್ರಕಾಶನ ಪತ್ರಿಕೆಯಲ್ಲಿ ಬಿಡುಗಡೆಯಾಗಿದೆ. ಈ ತಿರುವು ಕಥಾ ಸಂಕಲನ ದ್ವಿತೀಯದಾದರೂ ಕೂಡ ನನಗೆ ಇದರ ಮೇಲೆ ತುಂಬಾ ಅಭಿಮಾನ. ಅದು ಯಾಕೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಜವಾಗಿ ನೋಡಿದರೆ ಈ ಕೃತಿಯನ್ನು ಹೊರತರಲು ನನ್ನ ತಂದೆಯವರಂತಹ ಡಿ ಪದ್ಮನಾಭರಾವ್ ಹಾಗೂ ನನ್ನ ಸಹೋದರ, ಅವನು ಈಗ ಇಲ್ಲಿಲ್ಲ, ಅವನ ಕೆಲಸದ ಒತ್ತಡ ತುಂಬ ಇದ್ದದರಿಂದ ಅವನು ಬೆಂಗಳೂರಿನಲ್ಲಿದ್ದಾನೆ, ನನ್ನ ಅಣ್ಣ ರವೀಶರಾವ್, ಇವರಿಬ್ಬರೂ ಕೂಡ ಈ ನನ್ನ ಕಥಾ ಸಂಕಲನವನ್ನು ಪ್ರಕಟಿಸಲಿಕ್ಕೆ ಮೂಲ ಕಾರಣರಾಗಿದ್ದಾರೆ. ಇವರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ಹಾಗೂ ನನ್ನ ಈ ಕೃತಿಯನ್ನು ಪ್ರಕಟಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಅಷ್ಟು ಮಾತ್ರವಲ್ಲ, ನನ್ನ ಕರೆಗೆ ಓಗೊಟ್ಟು ಆಗಮಿಸಿದಂತಹ ನನ್ನ ಚಿಕ್ಕಮ್ಮ ಹಾಗೂ ನನ್ನ ಚಿಕ್ಕಮ್ಮನ ಮಗನ ತಮ್ಮ ಇವರಿಗೂ ನಾನು ಕೃತಜ್ಞನಾಗಿದ್ದೇನೆ. ಹಾಗೂ ನನ್ನ ಕೃತಿಗೆ ಮುನ್ನುಡಿ ಬೆಳೆದಂತಹ ಡಾಕ್ಟರ್ ಅರುಣಾ ನಾಗರಾಜ್ ಅವರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಂತಹ ಎಲ್ಲ ಗಣ್ಯರು ಹಾಗೂ ಈ ಕೃತಿಯನ್ನು ಪ್ರಕಟಿಸಲು ನೆರವಾದಂತಹ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರ್ ಇವರಿಗೂ, ಅಷ್ಟು ಮಾತ್ರವಲ್ಲ, ನನ್ನ ಕೃತಿಗೆ ಆಶಯ ನುಡಿ ಬರೆದಂತಹ ನನ್ನ ಪ್ರೀತಿಯ ಅಧ್ಯಾಪಿಕೆಯಾದಂತಹ ಸುಲೋಚನಾ ಟೀಚರ್ ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಇಷ್ಟು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಸಹೋದರ ಪ್ರದೀಪ್ ಕುಮಾರ್ ಕಲ್ಕುರ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವ, ಕಲ್ಕುರ ಪ್ರತಿಷ್ಠಾನದ ರೂವಾರಿಯಾಗಿರುವ, ರಾಷ್ಟ್ರ ಮಟ್ಟದ ಶ್ರೀ ಕೃಷ್ಣ ವೇಷ ಸ್ಪರ್ಧೆಯೊಂದಿಗೆ ಸಾಹಿತ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ಮಾದರಿಯಾಗಿ ಯಶಸ್ವಿಯಾಗಿ ನಡೆಸುತ್ತಿರುವ ಆ ಶ್ರಮದ ಕೀರ್ತಿ ಪ್ರದೀಪ್ ಸರ್ಗೆ ಸಲ್ಲುತ್ತದೆ. ಈ ದಿನದ ಅಧ್ಯಕ್ಷೀಯ ನೆಲೆಯಲ್ಲಿ ತಮ್ಮ ಶುಭಾಶಯದ ನುಡಿಗಳು ನಮಗಾಗಿ ಸರ್. ಅಮೃತ ಪ್ರಕಾಶನದ ಛತ್ರದ ಅಡಿಯಲ್ಲಿ ವೀಣಾರಾವ್ ಅವರ ತಿರುವು ಕಥಾ ಸಂಕಲನ ಲೋಕಾರ್ಪಣೆಗೊಂಡಿದೆ. ಸಾಹಿತಿಗಳು, ಶಿಕ್ಷಕರು ಆದಂಥ ರವೀಂದ್ರ ರೈ ಅವರು ಅದನ್ನು ಲೋಕಾರ್ಪಣೆಗೊಳಿಸ್ತಾ ತನ್ನ ಜೀವನದ ಅನುಭವವನ್ನು, ಆಶಯವನ್ನು ಮತ್ತು ಸಾಹಿತ್ಯದ ನಡೆಯ ಬಗೆಗಿನ ತನ್ನ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಗರಿಯವರು ಈ ಚಿಂತನೆಯಲ್ಲಿ ತನ್ನ ವಿಚಾರಧಾರೆಯನ್ನು ಮುಂದಿಡ್ತಾ ಒಂದು ಕಲಾವಿದರ ಕುಟುಂಬದವರು ಹೌದವರು. ಅಗರಿ ಕುಟುಂಬ ಅಂದರೆ ಯಕ್ಷಗಾನದ ಕುಟುಂಬ. ಈ ದಿಶೆಯಲ್ಲಿ ಪ್ರಪ್ರಥಮವಾಗಿ ಸಾಹಿತ್ಯದ ಚಾಕರಿಯನ್ನು ಕಳೆದ ಹಲವಾರು ವರ್ಷಗಳೊಂದಿಗೆ ಪತ್ರಿಕೋದ್ಯಮ ಮತ್ತು ಇಂತಹ ಅನೇಕ ನಡೆಗಳಲ್ಲಿ, ದಾರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಮಾಲತಿ ಶೆಟ್ಟಿ ಮಾಣೂರ್ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಅವರ ಪ್ರಥಮ ಪತ್ರಿಕೆಯ ಬಿಡುಗಡೆ ಮಾಡಿದವನೇ ನಾನು ಎನ್ನುವಂಥ ಒಂದು ಹೆಗ್ಗಳಿಕೆ ನನ್ನದು. ಈ ಸಂದರ್ಭದಲ್ಲಿ ನಾನು ವೀಣಾರಾವ್ ಅವರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ತಿರುವುಗಳು ಬದುಕಿನಲ್ಲಿ ಯಾವಾಗಲೂ ಒಂದು ಮನುಷ್ಯನಿಗೆ ಸಕಾರಾತ್ಮಕ ನೆಲೆಯ ಸಾಧನೆಯತ್ತ ಹೋಗಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುತ್ತದೆ. ಮನುಷ್ಯನ ಚಿಂತನೆ ಅದು ನಕಾರಾತ್ಮಕವಾಗಿದ್ದರೆ ತಿರುವುಗಳು ಆತನನ್ನು ಅಧೋಪತಿಗೆ ತಿಳಿಯುತ್ತದೆ ವಿನಃ ಅದು ಸಕಾರಾತ್ಮಕವಾಗಿದ್ದರೆ ಅದು ಮೇಲಕ್ಕೆ ಎತ್ತರಕ್ಕೆ ಏರುವಂತೆ ನಮಗೆ ಅದು ದಾರಿಯನ್ನು ತೋರಿಸ್ತದೆ. ಈಗಲೇ ನಾನು ಬರುವಾಗಲೇ ರಸ್ತೆ ಮುಚ್ಚಲಾಗಿದೆ,
ಅಲ್ಲೇ ತಿರುವು ಪಡಿಬೋದಾಗಿತ್ತು, ದೊಡ್ಡ ವಿಚಾರ ಏನಲ್ಲ. ಸ್ವಲ್ಪ ಅನಾರೋಗ್ಯ, ತಲೆನೋವು, ಹಾಗಾಗಿ ನಾನು ವಾಪಸ್ ಹೋಗ್ತಾ ಇದ್ದೇನೆ ಅಂತ ಅವರಿಗೆ ಫೋನಲ್ಲಿ ಹೇಳ್ಬೋದಾಗಿತ್ತು. ಈಗಂತೂ ಬಹಳ ಸುಲಭ. ಆದರೆ ಹಾಗಲ್ಲ, ಇಲ್ಲಿಗೆ ಬಂದ ಕಾರಣ ಇಷ್ಟು ಜನರ ಸಂಪರ್ಕ, ನಿಮ್ಮ ಜೊತೆಗಿನ ಜೀವನಾನುಭವ, ಇದು ನನ್ನ ಬದುಕಿಗೆ ಇನ್ನೊಂದಷ್ಟು ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳುವಂಥದ್ದು ನಾನು ಯಾವಾಗ ತಿಳ್ಕೊಳ್ತೇನೆ. ಎಷ್ಟು ಚೆನ್ನಾಗಿ ಅರುಣಾ ನಾಗರಾಜರವರು ಈ ಕೃತಿಯನ್ನು ವಿಶ್ಲೇಷಣೆ ಮಾಡಿದರು ನೋಡಿ. ದೊಡ್ಡ ದೊಡ್ಡ ಸಾಹಿತಿಗಳು, ನಾವು ಸಾಹಿತ್ಯದ ಚಾಕರಿಯಲ್ಲಿ, ನಾನು ಅಧ್ಯಕ್ಷ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ, ಕಳೆದ 1-2-3 ದಶಕಗಳಿಂದ ನಾವು ಅದರ ಚಾಕರಿಯನ್ನು, ಪುನೂರವರ ಆ ವ್ಯವಸ್ಥೆಗೆ ದೂಡಿದರು, ಇದಿನಬರವರಂಥವರು ಮಾರ್ಗದರ್ಶನ ಮಾಡಿದರು, ಕೈಯಾರಂತರವರು ನಮಗೊಂದು ದಿಕ್ಸೂಚಿ ಆಗಿದ್ದರು. ಹೀಗೆ ಅನೇಕ ವ್ಯವಸ್ಥೆಗಳಲ್ಲಿ ಆವಾಗ ನಮ್ಮ ಸಾಹಿತಿಗಳಾದಂಥ ಮೊನ್ನೆ ಜಿಲ್ಲಾ ಸಮ್ಮೇಳನಾಧ್ಯಕ್ಷ ವಹಿಸುವಂಥ ಭುವನೇಶ್ವರಿ ಹೆಗಡೆಯವರ ಪ್ರಥಮ ಕೃತಿ ಅದು. ಎಂಥದು ಮಾರಾಯಿರೆ ಅಂತ ಸರ್ಕಾರಿ ಕಾಲೇಜಿನಲ್ಲಿ ಅದು ಬಿಡುಗಡೆ ಆಯಿತು. ಹೀಗೆ ನನ್ನ ಹತ್ರ ಬಂದಾಗ ಅದರ ಪರಿಪೂರ್ಣವಾದ ವೆಚ್ಚವನ್ನು ಭರಿಸಿ, ಪುಸ್ತಕ ಆವಾಗ ಸುಮಾರು 40,000 ರೂಪಾಯಿ ಚಿಲ್ಲರೆ ಭರಿಸಿ, ಅದು ರಾಮಾನುಜಮ್ ಅಂತ ಪೊಲೀಸ್ ಮಹಾ ನಿರ್ದೇಶಕರು ಬಂದು ಅಲ್ಲಿ ಬಿಡುಗಡೆ ಆಯಿತು. ಅದು ಅವರ ಸಾಹಿತ್ಯದ ವ್ಯವಸ್ಥೆಗೆ, ಅವರು ಸಾಹಿತ್ಯ ಅಲ್ಲ ಹೇಳುವುದಲ್ಲ, ನೀವು ಸಾಹಿತ್ಯ ಅಲ್ಲ ಹೇಳೋದು, ನೀವು ಖಂಡಿತವಾಗಿ ಸಹಿತವಾದ ಚಿಂತನೆ ಮಾಡುವವಳು ಆಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದು ತಿರುವು ಪಡೀತು. ಯಾಕಂದರೆ ಅದು ಆವಾಗ ಪ್ರಥಮ ಬಹುಮಾನ, ಅದಕ್ಕೆ ಪ್ರಶಸ್ತಿಗೆ ಭಾಜನವಾಯಿತದು. ತದನಂತರ ಅವರು ಹೋದದ್ದೇ, ಇವತ್ತವರು ಕನ್ನಡದ ಸಾರಸ್ವತ ಲೋಕದ ಓರ್ವ ಅದ್ಭುತ ಕವಿಯಾಗಿ ನಮ್ಮ ಮುಂದೆ, ನಮ್ಮ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದು ಅವರ ಬದುಕಿನಲ್ಲಿ ತಿರುವು. ನಾವೆಲ್ಲ ಮಧ್ಯಂತರದಲ್ಲಿ ಇಂಥ ಒಂದು ಅರ್ಥದ ಒಂದು ಕಾರಣೀಭೂತರ ಆದದಿರ್ಬೋದು. ಇವತ್ತು ನನಗೊಂದು ಕತೆ ನೆನಪಾಗ್ತದೆ, ಸಣ್ಣ ಕಥೆಗಳ ರೂವಾರಿಗಳಾಗಿ ನೀವು ಇದು ಎರಡನೇ ನಿಮ್ಮ ಚೊಚ್ಚಲ ಕೃತಿ ಮರೀಚಿಕೆಯ ಬೆನ್ನಟ್ಟಿ, ಮತ್ತೊಂದು ತಿರುವು. ಆರಂಭದಲ್ಲಿ ಮರೀಚಿಕೆಯ ಬೆನ್ನಟ್ಟಿ ಅಂತ ಒಳ್ಳೆಯ ಶೀರ್ಷಿಕೆ ಕೊಟ್ಟಿದ್ದೀರಿ ನೀವು, ಶಿರೋನಾಮೆ. ಆದರೆ ಮರೀಚಿಕೆಯ ಬೆನ್ನಟ್ಟದೆ ನಿಜ ಅರ್ಥದಲ್ಲಿ ಇವತ್ತು ನೀವು ತಿರುವು ಅಂದರೆ ಇದೊಂದು ತಿರುವು, ಇನ್ನೊಂದು ಕೃತಿಯನ್ನು ಇಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೀರಿ. ಈ ಸಾಹಿತ್ಯದ ಅನುಭವದಲ್ಲಿ ನಾನು ಹೇಳುತ್ತಂತಿದ್ದರೆ, ಇವತ್ತು ಜೀವನಾನುಭವದೊಂದಿಗೆ ಕೃತಿಯ ರಚನೆ ಆಗಬೇಕಾಗಿದೆ, ಅಥವಾ ಆದದ್ದು. ಇವತ್ತೇ ನಮ್ಮ ಮುಂದೆ ಇರುವಂಥ ಭೈರಪ್ಪನವರಂಥವರಾಗಲಿ, ಅಥವಾ ಹಿಂದೆ ಅಗಲಿ ಹೋದಂಥ ಕಾರಂತರಾಗಲಿ, ಅವರ ಪ್ರತಿಯೊಂದು ಕೃತಿಗಳು ಅವರು ಅನುಭವಿಸಿ ಅದನ್ನು ಬರೆದದ್ದು, ಅದು ಇಂಟರ್ನೆಟ್ ಡೌನ್ಲೋಡೆಡ್ ಅಲ್ಲ. ಇವತ್ತು ನಾವು ಮಾತನಾಡಿದ ತಕ್ಷಣ ಈಗಾಗಲೇ ಅದು ಒಂದು ಉಲ್ಲೇಖ ತೆಗೆದುಕೊಂಡ್ರು, ಯಾರು ನೀವು ತೆಗೆದುಕೊಂಡ್ರು ಕಾಣ್ತದೆ. ಯಾವುದೋ ಒಂದು ನಮಗೆ ಮಾಹಿತಿ ಬೇಕಾದಾಗ ನಾವು ಗೂಗಲ್ ಹತ್ರ ತೆಗೆದುಕೊಳ್ಳುವಂಥದ್ದು. ಎಂಥ ದೌರ್ಭಾಗ್ಯ ಇದು! ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸಿಕೊಡ್ತಾ ಇದ್ದೇವೆ ನಾವು ಶಿಕ್ಷಣದಲ್ಲಿ? ಶಾಲೆಯಲ್ಲಿ ನಮಗೆ ಮೊದಲು ಹೋದಾಗ ಒಂದು ಹೀಗೆ ಮಧ್ಯಂತರದಲ್ಲಿ ನಾವು ಪ್ರವಾಸಕ್ಕೆ ಹೋದಾಗ ಬಂದ ನಂತರ ಪ್ರವಾಸ ಕಥನವನ್ನು ಬರೆಯುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಪ್ರವಾಸ ಕಥನ ಅಂದರೆ ಏನು? ಸಾಹಿತಿಯಾಗಿ ಆತ ಲೇಖಕನಾಗಿ ಮೂಡಿಗೊಳ್ಳುವುದಕ್ಕೆ ಒಂದು ಅದ್ಭುತವಾದಂಥ ಒಂದು ತಿರುವು, ಆತನ ಜೀವನದಲ್ಲಿ ಕೊಡುವಂಥ ತಿರುವು. ಅದು ತನ್ನಷ್ಟಕ್ಕೆ ಬರೆಯುವಂಥದ್ದು, ತಂದೆ ತಾಯಿಗಳಿಗೆ ಪತ್ರ ಬರೆಯುವಂಥದ್ದು. ಎಲ್ಲಿಯ ತನಕ ಅಂತ ಹೇಳಿದರೆ, ಇವತ್ತು ಆತ ರಜೆ ಶಾಲೆಯಲ್ಲಿ ಹಾಕಬೇಕಾದರೂ ಮೆಸೇಜ್ ಮುಖಾಂತರ ಹಾಕ್ತಾನೆ, ಅಂದರೆ ಬರೆಯುವುದನ್ನೇ ಬಿಟ್ಟು ಬಿಡ್ತಾನೆ. ಕನ್ನಡದಲ್ಲಿ ಓದುಗರಿಲ್ಲ, ಕನ್ನಡವನ್ನು ಬರೆಯೋರಿಲ್ಲ. 100ಕ್ಕೆ 100 ಹೇಳ್ತಾ ಇದ್ದೇನೆ ನಾನು. ಇವತ್ತು ವೃತ್ತಪತ್ರಿಕೆಗಳು ಸಹಿತವಾಗಿ ಮನೆಗಳಲ್ಲಿ ಬಂದದ್ದು ಸಂಜೆ ತನಕ ಅದು ಬಿದ್ದುಕೊಂಡೇ ಇರ್ತದೆ ವಿನ ಹಿರಿಯರು 4 ದಿನ ಓದ್ತಾರೆ ವಿನ ವಿದ್ಯಾರ್ಥಿಗಳು ಓದುವುದಿಲ್ಲ. ಅದಕ್ಕೆ ಕಾರಣ ನಮ್ಮ ಶೈಕ್ಷಣಿಕ ಜೀವನ ಪದ್ಧತಿಯಲ್ಲಿ ಅಧ್ಯಾಪಕರಿದ್ದಾರೆ, ನೀವೆಲ್ಲ ಇದ್ದೀರಾ. ಮೊದಲು ಶಾಲೆಗಳಲ್ಲಿ ಹೇಗಿತ್ತು, ಕಾಲೇಜುಗಳಲ್ಲಿ ಹೇಗಿತ್ತು, ಆ ದಿವಸದ ವೃತ್ತಪತ್ರಿಕೆಯ ಸಾರಾಂಶವನ್ನು ಆತ ಅಲ್ಲಿ ಅಭಿವ್ಯಕ್ತಗೊಳಿಸಬೇಕಾಗಿತ್ತು. ಆತನಿಗೆ ಒಂದು ತನ್ನ ಚಿಂತನೆಯನ್ನು ಅಭಿವ್ಯಕ್ತ ಮಾಡುವಂಥ ಒಂದು ಸಾಮರ್ಥ್ಯ, ಅದು ಸಾಹಿತ್ಯ ತಾನೇ. ಎರಡನೇದಾಗಿ ಆತ ಅದರ ಸಾರಾಂಶವನ್ನು ತಿಂಗಳಿಗೊಂದು ಸಲ ಬರೆದು ಆತ ಆ ತಿಂಗಳ ಮಾಹಿತಿಯನ್ನು ಸುರತ್ಕಲ್ ವಿದ್ಯಾದಾಯಿನಿಯಲ್ಲಿ ಕಲಿತವರು ಇದ್ದಾರೆ. ನಿನ್ನೆ ಬಹಳ ಹಿರಿಯರಾದಂಥ ಒಂದು ಅಧ್ಯಾಪಕರಿಗೆ ಅಲ್ಲಿ ಸನ್ಮಾನವಾಗಿದೆ. ಇಂಥದ್ದೆಲ್ಲ ಚಿಂತನೆಗಳು ಆತನನ್ನು ಓದುವಂತೆ ಪ್ರೇರೇಪಿಸಬೇಕು ನಾವು. ಮಗುವಿಗೆ ತಿನ್ನಲಿಕ್ಕೆ ಕಲಿಸದೆ, ಓದಲಿಕ್ಕೆ ಕಲಿಸದೆ, ಓದುವವರಿಲ್ಲ ಹೇಳಿದರೆ ಇವತ್ತು ಕಲಿಸುವಂಥ ವ್ಯವಸ್ಥೆ ಇದಿರಲಿ. ಒಂದರ್ಥದ ವಿಶ್ಲೇಷಣೆ ಅಷ್ಟೇ, ಅಥವಾ ಒಂದು ಅನುಭವ. ನಾನು ವಿಜ್ಞಾನದ ವಿದ್ಯಾರ್ಥಿ, ನಾನು ಸಾಹಿತ್ಯದ ರನ್ನ ಪಂಪ ಜನ್ನ ಓದಿದವಲ್ಲ, ಖಂಡಿತ ಅಲ್ಲ, ಅಂತ ಮಹತ್ವಾಕಾಂಕ್ಷವಾಗಿರಲಿಲ್ಲ. ಆದರೆ ಸಾಹಿತ್ಯದ ಪರಿಚಾರಿಕೆ, ಇಂತಹ ಸಂಪರ್ಕ, ಸಂಸರ್ಗ, ಮಾಧ್ಯಮ ಬಂಧುಗಳ ಒಂದರ್ಥದ ಮಾರ್ಗದರ್ಶನ, ಇದೆಲ್ಲ ಬದುಕಿನಲ್ಲಿ ಸಾಹಿತ್ಯದ ಮೇಲೆ ತೊಡಗಿಸಿಕೊಳ್ಳುವಂತೆ ಮಾಡುತ್ತೆ. ಈ ಚಾಕರಿಯಲ್ಲಿ ಈ ಸಣ್ಣ ಕಥೆಗಳು ಅಂತ ಹೇಳುವಾಗ ಅದು ಬೇಕಾದರೆ ಇಮ್ಯಾಜಿನರಿ, ಅಂದರೆ ನಮ್ಮ ಮನಸ್ಸಿನಲ್ಲಿ ಬಂದಂಥ ಒಂದು ಭಾವನೆಗಳನ್ನು ಅದರ ಅದು ಕನ್ನಡಿ ಆಗೋದಿರ್ಬೋದು, ದರ್ಪಣದಂತೆ ಅದು ಇದ್ದಿರ್ಬೋದು ಭಾವನೆಗಳು. ಆದರೆ ಭಾವನೆಗಳು ಯಾವಾಗ ರೂಪುಗೊಳ್ಳುತ್ತದೆ?
ಯಾವುದಾದ್ರೂ ಒಂದು ಸಂದರ್ಭದಿಂದ ಭಾವನೆಗಳು ರೂಪುಗೊಳ್ಳುತ್ತದೆ. ಚಂದಮಾಮದ ಕಥೆಗಳು ಅಂತ ನಾವೆಲ್ಲ ಹಿಂದೆ ಓದ್ತಾ ಇತ್ತು, ಬಾಲಮಿತ್ರದ ಕಥೆಗಳು ಅಂತ ಓದ್ತಾ ಇತ್ತು. ಅದರಲ್ಲಿ ಒಂದು ಸಣ್ಣ ಕಥೆ ನೆನಪಾಗ್ತದೆ ನನಗೆ, ಕೇವಲ ಅದು ಮಾಹಿತಿಗಾಗಿ ನಾನು ಒಂದು ಹೇಳುವಂಥದ್ದು. ಗಜಪಾದ ಲಿಂಗೇಶ್ವರಾಯ ನಮಃ ಅಂತ ನೀವುಗಳು ಓದೋದಿರ್ಬೋದು. ಗಜಪಾದ ಲಿಂಗೇಶ್ವರಾಯ ನಮಃ ಅಂತ ಅಂದರೆ ಓರ್ವ ರಾಜ ಮತ್ತು ಓರ್ವ ಮಂತ್ರಿ, ನೀವು ಆ ಕಾಲಕ್ಕೆ ಹೋಗಬೇಕು. ಆತನಿಗೆ ಹೀಗೆ ಮಾತುಕಾಡ್ತಾ ಬಹಳ ಆತ್ಮೀಯರಾಗಿ ಮಾತುಕತೆ ಆಡುವಾಗ ರಾಜ ಕೇಳ್ತಾನೆ ಮಂತ್ರಿ ಹತ್ರ, ನಂಬಿಕೆ ದೊಡ್ಡದು ಭಕ್ತಿ ದೊಡ್ಡದು? ಭಕ್ತಿಯೇ ಪ್ರಧಾನವಾದದ್ದು. ಆವಾಗ ಮಂತ್ರಿ ಹೇಳ್ತಾನೆ, ಇಲ್ಲ ಮಹಾರಾಜರೇ, ನಂಬಿಕೆ. ಆದರೆ ರಾಜರ ಮಾತಲ್ಲ, ಇಲ್ಲ ಭಕ್ತಿ. ಆತನಿಗೆ ಸ್ವಲ್ಪ ಮಂತ್ರಿ ಅಲ್ಲಿಂದ ಕಣ್ಮರೆ ಆಗ್ತಾನೆ. ಅಂದರೆ ಹಿಂದೆ ರಾಜರಿಗೆ ಎದುರು ಮಾತನಾಡಿದರೆ ಮತ್ತೆ ಮಂತ್ರಿ ರುಂಡಛೇದ. ಅಂದರೆ ಆ ಕಾಲಕ್ಕೆ ನಾವು ಹೋಗಬೇಕು, ಸುಮ್ಮನೆ ಅನಗತ್ಯವಾದ ವಿಮರ್ಶೆ ಬೇಕಾಗಿಲ್ಲ, ಕೇವಲ ಕಥೆ ಅಷ್ಟೇ. ಹೀಗೆ ಸ್ವಲ್ಪ ದಿವಸದ ನಂತರ ರಾಜನಿಗೆ ಮಂತ್ರಿಯ ಜೊತೆಗೆ ಸಮಾಲೋಚನೆ ಮಾಡದೆ, ಹೇಗೆ ಶ್ರೀಮತಿ ಜೊತೆಗೆ ಅಂತಃಪುರದಲ್ಲಿ ಸಮಾಲೋಚನೆ ಮಾಡದೆ ದಿನ ಹೋಗುವುದಿಲ್ಲೋ, ಮಂತ್ರಿ ಜೊತೆ ಸಮಾಲೋಚನೆ ಮಾಡಿದ್ರು ರಾಜ್ಯಭಾರ ಮಾಡೋದು ಆತನಿಗೆ ತುಂಬ ಕಷ್ಟವಾಗ್ತದೆ, ದುಸ್ತರವಾಗ್ತದೆ, ಸಹವರ್ತಿಗಳು ಬೇಕಲ್ಲ. ಹೀಗೆ ಸ್ವಲ್ಪ ದಿವಸದ ನಂತರ ಹೀಗೆ ಇದರಲ್ಲಿರುವಾಗ ಮಹಾರಾಣಿ ಹೇಳ್ತಾಳೆ, ಯಾಕೆ ನೀವು ಹೆಚ್ಚು ಯೋಚನೆ ಮಾಡ್ತೀರಿ? ದೊಡ್ಡ ಒಬ್ಬ ಋಷಿ ಬಂದಿದ್ದಾನೆ, ಎಲ್ಲದಕ್ಕೂ ಪರಿಹಾರ ಕೊಡ್ತಾನೆ, ನಾವು ಹೋಗೋಣ ಅವನ ಬಳಿಗೆ ಅಂತ. ಅವನ ಬಳಿಗೆ ಹೀಗೆ ಅವರು ಹೋಗ್ತಾರೆ. ಹೋಗುವಾಗ ಅಂದರೆ ಒಬ್ಬ ಗಡ್ಡ ಮೀಸೆಯೆಲ್ಲ ಬೆಳೆದಂಥ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇರುವಂಥ ಅವನ ವ್ಯಕ್ತಿ ಹತ್ರ ಬಂದಾಗ ರಾಜನಿಗೆ ರಾಣಿಗೆ ಏನೋ ಸಂಶಯ ಬರ್ತದೆ. ಇವರ ಸ್ವರವನ್ನು ಎಲ್ಲಿಯೂ ಕೇಳಿದ ಹಾಗೆ ಉಂಟಲ್ವಾ ಅಂತ. ಚಂದಮಾಮದ ಕಥೆ ಇದು, ಮಗದೊಮ್ಮೆ ಒತ್ತಿ ಹೇಳ್ತೇನೆ ನಾನು. ಹೀಗೆ ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡಾಗ ಅವನು, ಋಷಿ ಬನ್ನಿ ಒಳಗಡೆ ಬನ್ನಿ ಅಂತ ಒಳಗೆ ಬಂದು ಕರೆದುಕೊಂಡಾಗ ತನ್ನ ಗಡ್ಡ, ತನ್ನ ಮೀಸೆ, ತನ್ನ ಇದನ್ನು ತೆಗೆದು ಆಶ್ಚರ್ಯವಾಗ್ತದೆ. ಮಂತ್ರಿ ಒಟ್ಟು ಸಾರಾಂಶ ಆತ ಹೇಳ್ದ ಆದದ್ದು ಇಷ್ಟೇ. ಆನೆ ಹೋದಂಥ ದಾರಿಯಲ್ಲಿ ಒಂದು ಹೊಂಡ ಬಿದ್ದಿರ್ತದಲ್ಲ, ಒಂದು ಕಲ್ಲನ್ನು ಇಡ್ತಾನೆ ಮಂತ್ರಿ ಹೋದವ. ಕಲ್ಲನ್ನಿಟ್ಟು ಗಡ್ಡ ಮೀಸೆಯನ್ನು ಇಟ್ಟು ಓಂ ನಮಃ ಶಿವ ಅಂತ ಹೇಳಲಿಕ್ಕೆ ಆರಂಭವಾದದ್ದೇ ಆತನಿಗೆ ಜನರು ಬಂದು ಸೇರಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. 1-2 ವರ್ಷಗಳು ಉರುಳಿದಾಗ ದೊಡ್ಡ ಪ್ರಭಾವಿತನಾಗಿ ಆತ ತನ್ನ ಪ್ರಭಾವದಿಂದ ರಾಣಿ ಅಲ್ಲಿಗೆ ಬರುವಂತೆ ಮಾಡ್ತಾನೆ. ಸಾರಾಂಶ ಆತ ಮಂತ್ರಿ ಹೇಳಿದ್ದು, ನೋಡಪ್ಪ ಮಹಾರಾಜರೇ, ನಂಬಿಕೆಯಿಂದಾಗಿ ಜನ ಬಂದಿದ್ದಾರೆ ವಿನಃ, ನಂಬಿಕೆಯಿಂದಾಗಿ ಭಕ್ತಿ ಹುಟ್ಟಿತು ವಿನಃ. ಅಂದರೆ ಒಟ್ಟು ಕಥಾ ಸಾರಾಂಶ, ಚಂದಮಾಮದ ಕತೆ, ಆ ಸಾರಾಂಶ ಮನುಷ್ಯನಿಗೆ ಬದುಕಿನಲ್ಲಿ ಒಂದು ದಾರಿಯನ್ನು ತೋರಿಸುವಂತೆ ಇರಬೇಕು ಯಾವುದೇ ಕಥಾನಕಗಳು. ನಾನು ಇಷ್ಟೇ ಭಿನ್ನವಿಸಿಕೊಳ್ತಾ ಇದ್ದೇನೆ. ನಾವು ಅನೇಕ ಲೇಖಕರು, ಅನೇಕ ಕವಿಗಳು, ಅನೇಕ ಚಿಂತಕರು ಇವತ್ತೇನು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡ್ತೇವೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹಿಂದಿನ ಇದೆ. ಅಪ್ರಿಯವಾದಂಥ ವಿಚಾರಗಳ ದಾರಿಯೇ ಅದು ಅನಗತ್ಯವಾದ ಚರ್ಚೆಯಲ್ಲೂ ಬರಬಾರ್ದು, ಅಥವಾ ಅನಗತ್ಯವಾದಂಥ ನಮ್ಮ ಸಾಹಿತ್ಯದ ದಾರಿಯಲ್ಲೂ ಬರಬಾರ್ದು, ಅನಗತ್ಯವಾದಂಥ ಕವನಗಳಲ್ಲೂ ಬರಬಾರ್ದು. ಅದು ರಾಷ್ಟ್ರಮುಖಿಯಾಗಿ, ಸಮಾಜಮುಖಿಯಾಗಿ, ಬದುಕಿಗೆ ಪೂರಕವಾಗುವಂಥ, ಅದರ ಜೊತೆಯಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸಂತೋಷವನ್ನು ತರುವಂಥ, ಚಂದಮಾಮದ ಕಥೆ ಆಗಿರ್ಬೋದು, ಏನು ಮನಸ್ಸಿಗೊಂದು ಸಂತೋಷ ಕೊಡ್ತದೆ, ಜೊತೆಗೆ ಮನೋರಂಜನೆ ನೀಡುವಂಥ ನೆಲೆಯಲ್ಲಿ ಇದ್ದಾಗ ಅದು ನಮ್ಮನ್ನು ಓದಿಸುವಂತೆ ಮಾಡ್ತದೆ, ಓದುವುದರಿಂದ ಪ್ರೇರಣೆಯನ್ನು ಕೊಡ್ತದೆ. ಕಾರಂತರ ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಚೋಮನ ದುಡಿ, ಅಥವಾ ಭೈರಪ್ಪನವರ ಕಾದಂಬರಿಗಳನ್ನು, ಅಥವಾ ಇನ್ನಾವುದೋ ನೀವು ಕವಿಗಳನ್ನು ಜೀವನಾಮೃತವನ್ನು ಬರೆದದನ್ನು ನೀವೆಲ್ಲ ಓದಿದರೆ ನಮಗೆ ಕೆಲವು ಎಷ್ಟು ಪ್ರೇರಣೆಗಳನ್ನು ನೀಡುತ್ತದೆ. ಅಥವಾ ಹಿಂದಿನಿಂದ ಬಂದಂಥ ಧರ್ಮಗ್ರಂಥಗಳನ್ನು ತೆಗೆದುಕೊಳ್ಳಿ, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ನಮಗೊಂದಷ್ಟು ವಿಷಯ ಜ್ಞಾನವನ್ನು ಕೊಡ್ತದೆ. ವಿಷಯ ಜ್ಞಾನದ ಜೊತೆಗೆ ಮನೋರಂಜನೆ ಜೊತೆಗೆ ಮನಸ್ಸಿಗೆ ಸಕಾರಾತ್ಮಕ ನೆಲೆ ದಾರಿ ತೋರಿಸುವಂಥ ಲೇಖನಗಳು ಸಣ್ಣ ಕಥೆಗಳ ಮುಖಾಂತರ ಮೂಡಿ ಬಂದಲ್ಲಿ, ಭಾರತೀಯ ಪ್ರಕಟಣೆಗಳು ಹಿಂದೆ ಸಣ್ಣ ಕಥೆಗಳ ಮುಖಾಂತರ ಒಬ್ಬೊಬ್ಬ ವ್ಯಕ್ತಿ ಜೀವನವನ್ನು ಅದು ಕೊಟ್ಟದ್ದು ಒಂದು ಅನೇಕ ಚಿಂತನೆಗಳಿದೆ. ಅಥವಾ ರಾಮಕೃಷ್ಣ ಮಿಷನ್ ಅವರಂಥ ಹಲವಾರು ಕೆಲಸಗಳನ್ನು ಮಾಡಿದೆ, ಎಲ್ಲ ಭಾಷೆಗಳಲ್ಲಿ ಇದೆ. ಅಂಥ ರೀತಿಯಲ್ಲಿ ನಿಮ್ಮ ಈ ಮರೀಚಿಕೆ ಬೆನ್ನಟ್ಟಿಯಿಂದ ತಿರುವಿಗೆ ಬಂದಿದ್ದೀರಾ. ಮುಂದಕ್ಕೆ ತಿರುವು ಪಡೆದುಕೊಂಡು ಇವತ್ತು ರಾಷ್ಟ್ರದ ರಾಜಕಾರಣಗಳಲ್ಲೂ ತಿರುವಿನ ಒಂದು ರೀತಿಯ ಕಾಲದಲ್ಲಿ ನಾವಿದ್ದೇವೆ. ಇನ್ನೊಂದು ತಿಂಗಳು ಬೇಕು ನಮಗೆ ಆ ತಿರುವು ಯಾವ ರೀತಿ ಪಡೀತದೆ ಅಂತ ಹೇಳೋದು. ಎಲ್ಲ ಜೀವನದ ಎಲ್ಲ ಬದುಕಿನಲ್ಲೂ ತಿರುವುಗಳೇ ಪ್ರಧಾನ. ಎಲ್ಲ ತಿರುವುಗಳು ರಾಷ್ಟ್ರಮುಖಿಯಾಗಿ, ಸಮಾಜಮುಖಿಯಾಗಿ, ವಿಶ್ವಕ್ಕೆ ಒಂದರ್ಥದ ಶಕ್ತಿಯನ್ನು ಕೊಡುವ ಸ್ವರೂಪದಲ್ಲಿ ಬಂದಾಗ ವಿಶ್ವದ ಶಾಂತಿ ಮುಖ್ಯ ಅಲ್ಲ, ಇದು ವಿಶ್ವದ ಒಂದರ್ಥದ ನಾಶ ಮುಖ್ಯ ಅಲ್ಲ, ವಿಶ್ವದಲ್ಲಿ ಶಾಂತಿ ನೆಲೆಸುವಂಥದ್ದು.
ಇಂತಹ ನೆಲೆಯಲ್ಲಿ ನೀವು ಓರ್ವ ಸಮರ್ಥ ಲೇಖಕಿಯಾಗಿ ಬೆಳಗುವಂತೆ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೂ ಈ ಎಲ್ಲರ ಜೊತೆಗೆ ಪಾಲ್ಗೊಳ್ಳಲಿಕ್ಕೆ, ಎರಡು ಮಾತನಾಡಲಿಕ್ಕೆ ಅವಕಾಶ ಲಭಿಸಿದ್ದು ಇದು ಸಾಹಿತ್ಯದ ಚಾಕರಿ ಮಾಡಿದ್ದಕ್ಕೆ ಸಂದಂಥ ಗೌರವ ಅಂತ ನಾನು ಭಾವಿಸ್ತೇನೆ ಅಷ್ಟೇ, ಬೇರೇನಲ್ಲ. ಅದು ವೈಯಕ್ತಿಕ ಅಲ್ಲ. ಮಾಲತಿ ಶೆಟ್ಟಿ ಮಾಣೂರವರೇ, ನಿಮ್ಮ ಸಾರಥ್ಯದಲ್ಲಿ ಇಂತಹ ಸಾಧನಾ ಅನೇಕ ಮಣಿಗಳಿಗೆ ಇನ್ನಷ್ಟು ನೀವು ಅವರನ್ನು ಜೋಡಿಸಿ ಸಮಾಜಕ್ಕೆ ನೀಡುವಂಥ ಪ್ರಕ್ರಿಯೆಯಲ್ಲಿ ಇನ್ನಷ್ಟು ನೀವು ಹೆಚ್ಚು ತೊಡಗಿಸಿಕೊಳ್ಳಿ ಅಂತ ನಿಮಗೂ ಶುಭ ಹಾರೈಕೆಗಳನ್ನು ಹೇಳಿ, ಬಹುಶಃ ನಮ್ಮ ಅಧ್ಯಾಪಕಿಯವರು ಇವತ್ತು ಬಹಳ ಚೆನ್ನಾಗಿ ಕಾರ್ಯಕ್ರಮ, ಸುರೇಖ ಇಳವರು ಬಹಳ ಹಿಂದಿನಿಂದಲೂ ಭಾರತ ಸೇವಾದಳ ಆಗಲಿ, ಸಾಹಿತ್ಯ ಪರಿಷತ್ತಾಗಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಅವರನ್ನು ಸಂಘಟನಾತ್ಮಕ ನೆಲೆಯಲ್ಲಿ ಕಂಡಿದ್ದೇನೆ. ಇಂಥ ವ್ಯವಸ್ಥೆಗಳಲ್ಲಿ ನಾವೆಲ್ಲ ಜೊತೆಯಾಗಿ ಪಾಲ್ಗೊಳ್ಳೋಣ. ಆದರೆ ಎಲ್ಲ ಚಿಂತನೆಗಳು ಅದು ಸಕಾರಾತ್ಮಕ ಇರಬೇಕು. ಸತ್ಯಂ ಬ್ರೂಯಾತ್. ಕೆಲವೊಮ್ಮೆ ನಮಗೆ ಅದು ಸರಿ ಅಂತ ಕಾಣದಿದ್ದರೂ ಅನಗತ್ಯವಾಗಿ ವ್ಯರ್ಥಾಲೋಪ ಮಾಡಿ ಸಮಾಜಕ್ಕೆ ನಾವು ಹುಳಿ ಹಿಂಡುವ ಕೆಲಸವನ್ನು ಮಾಡಬಾರ್ದು, ಖಂಡಿತವಾಗಿ ಹುಳಿ ಹಿಂಡುವ ಕೆಲಸ ಮಾಡಬಾರ್ದು. ಇವತ್ತು ಅನೇಕ ದುರ್ಘಟನೆಗಳು, ಅಥವಾ ನನಗೆ ಈಗಲೇ 2-3 ಧ್ವನಿ ಯಾರು ಹೇಳಿದ್ದು ಮಹಿಳೆಯರನ್ನು ನಾವು ಅಬಲೆಯರು, ಮಹಿಳೆಯರನ್ನು ತುಳಿತೇವೆ. ರಾಮಾಯಣದಲ್ಲಿ ತಿರುವು ಪಡೆಯುವುದಕ್ಕೆ ರಾಮ ವಿಶ್ವರಾಮ ಆತ ಇಲ್ಲದಿದ್ದರೆ ಅಯೋಧ್ಯಾಪತಿ ರಾಮ ಆಗ್ತಿದ್ದ. ಪ್ರಭು ಶ್ರೀರಾಮಚಂದ್ರ ಆಗಲಿಕ್ಕೆ ತಿರುವು ಪಡೆದಂತ ಕೊಟ್ಟವಳೆ ಯಾರು? ತಿರುವು ಕೊಟ್ಟವಳೇ ಬರುವ ಮಹಿಳೆ, ಕೌಸಲ್ಯ ಪುತ್ರನಾಗಿರ್ಬೋದು ರಾಮ. ಆದರೆ ಇಂತಹ ಸನ್ನಿವೇಶಗಳನ್ನು ನಾವು ನೆನಪಿಸಿಕೊಳ್ಳೋಣ. ಈ ಭೂಮಿಯನ್ನು ನಾವು ತಾಯಿ ಅಂತ ಕರೀತೇವೆ. ನಮಗೆ ನೀರು ಕೊಡುವ ಈ ನದಿಯನ್ನು ನೇತ್ರಾವತಿ ಅಮ್ಮ ಅಂತ ಹೇಳ್ತೇವೆ, ಫಲ್ಗುಣಿ ಅಮ್ಮ ಅಂತ ಹೇಳ್ತೇವೆ. ಹಾಗೆ ಅಮ್ಮ ಮಾತೃ ಪ್ರಧಾನವಾದ ದೇಶದಲ್ಲಿ ಮಗದೊಮ್ಮೆ ನಾವು ಸ್ತ್ರೀ ಸಂವೇದನೆ, ಸ್ತ್ರೀಯರು ಹಿಂದುಳಿದಿದ್ದಾರೆ, ಪುರುಷ ಪ್ರಧಾನ, ಯಾರೂ ಪ್ರಧಾನವಲ್ಲ, ಸರ್ವಶಕ್ತನೇ ಪ್ರಧಾನ, ಈ ಭಾರತ ಮಾತೆಯೇ ಪ್ರಧಾನ. ನಾವೆಲ್ಲ ಈ ಸಾಹಿತ್ಯದ ದಾರಿಯಲ್ಲಿ ನಮ್ಮ ಪಥವನ್ನು ಒಳ್ಳೆಯ ರೀತಿಯಲ್ಲಿ ತೊಡಗಿಸಿಕೊಂಡಾಗ ನಮ್ಮ ಮಕ್ಕಳು ಓದುವಂತೆ ಮಾಡ್ತದೆ. ಕೇವಲ ಒಂದು ಭಾಷೆಗೆ ಸಂಕುಚಿತವಾಗದೆ ನಾವು ಸರ್ವ ಭಾಷೆಗಳನ್ನು ಒಳಗೊಂಡಂತೆ ಪ್ರೇರಣೆ ಕೊಟ್ಟಲ್ಲಿ ಎಲ್ಲರೂ ಈ ದಾರಿಯಲ್ಲಿ ಬರ್ತಾರೆ. ದಾರಿಯಲ್ಲಿ ನಡೆಯುವಂತೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ವಿರಮಿಸ್ತಾ ಇದ್ದೇನೆ. ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು ಅಂತ ಚೆನ್ನಾಗಿ ನೀವು ಚಿಗಿರಿ, ಚೆನ್ನಾಗಿ ಧ್ವನಿಯನ್ನು ನೀಡಿದ್ದೀರಾ. ಆದರೆ ಯಾರು ಕೇಳಿದಿದ್ರು ಹಾಡುವುದು ಅನಿವಾರ್ಯ ಅಂತ ಶಿವರುದ್ರಪ್ಪನವರು ಹೇಳಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಬದುಕನ್ನು ಕಡಿಯೋಣ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರ್ ಅವರ ನೇತೃತ್ವದಲ್ಲಿ ನಡೆದ ತಿರುವು ಪುಸ್ತಕ ಬಿಡುಗಡೆಯ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅವರ ಜೊತೆಗೆ ಭಾಗವಹಿಸಿದ ಎಲ್ಲ ಗೌರವಾನ್ವಿತರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಒಂದೇ ಮಾತಿನಲ್ಲಿ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಭಾಗವಹಿಸಿದ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.